ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು 27ನೇ ತಾರೀಕಿಗೆ ರೈತರು ಮತ್ತು ಕಾರ್ಮಿಕ ಸಂಘಟನೆ ದೇಶವ್ಯಾಪಿಯಾಗಿ ಕರೆ ನೀಡಿರುವಂಥ ಬಂದ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಅದು ಕರ್ನಾಟಕದಲ್ಲಿ ಯಾವ ರೀತಿ ಇರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಇರುತ್ತೆ, ಕರಾವಳಿಯಲ್ಲಿ, ಉಡುಪಿಯಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಯಾವ ಕಾರಣಕ್ಕಾಗಿ. ಈಗಾಗಲೇ ಗೊತ್ತು ನಿಮಗೆ, 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ಬೇಕಂತ ರೈತರು ದಿಲ್ಲಿಯಲ್ಲಿ ಕಳೆದ 10 ತಿಂಗಳಿಂದ ನಡೆಸ್ತಾ ಇರುವಂಥ ಹೋರಾಟದ ವಿಚಾರ ನಿಮಗೆ ಗೊತ್ತು. ಇದೀಗ ಈ ಹೋರಾಟಕ್ಕೆ ಮತ್ತಷ್ಟು ಬಲ ನೀಡಬೇಕು ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶಕ್ಕಾಗಿ 27ನೇ ತಾರೀಕಿಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಖಿಲ ಭಾರತ ಬಂದ್ಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು ಯಾವ ರೀತಿಯ ಒಂದು ಕಾರ್ಯಸೂಚಿಯನ್ನು ಇಟ್ಟುಕೊಂಡಿದೆ ಅನ್ನೋ ಬಗ್ಗೆ ಇವತ್ತು ನಮ್ಮ ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ರೈತ ಮುಖಂಡರು ಮತ್ತು ಕಾರ್ಮಿಕ ಮುಖಂಡರು ಭಾಗಿಗಳಾಗ್ತಾ ಇದ್ದಾರೆ. ರವಿಕಿರಣ್ ಪುಣಚ ಅವರು, ಯಾದವ್ ಶೆಟ್ಟಿ ಅವರು, ಸುನಿಲ್ ಕುಮಾರ್ ಬಜಾಲ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ ಮೂವರಿಗೆ ಕೂಡ ನಮಸ್ಕಾರ. ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ಯಾದವ್ ಶೆಟ್ಟಿ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ಸುನಿಲ್ ಕುಮಾರ್ ಬಜಾಲ್ ಅವರು CITU ಕಾರ್ಮಿಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು. ನಾನು ಈಗಾಗಲೇ ಈ ಸಂಘಟನೆಯವರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ಮತ್ತು ಕರಾವಳಿಯಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋ ವಿಚಾರವಾಗಿ. ನಾನು ಮತ್ತೆ ಯಾದವ್ ಶೆಟ್ಟಿ ಅವರೇ, ಸುನಿಲ್ ಅವರೇ ಅಥವಾ ರವಿಕಿರಣ್ ಅವರೇ, 27ನೇ ತಾರೀಕಿನ ಬಂದ್ ನಾವು ಮೊದಲಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಆರಂಭಿಸುವ ಯಾವ ರೀತಿಯ ನೀವು ಯೋಜನೆಗಳು ಮತ್ತು ಕರ್ನಾಟಕ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಏನೇನು ಯಾವ್ಯಾವ ರೀತಿ ಇರುತ್ತೆ ಅಂತ. 27ನೇ ತಾರೀಕಿಗೆ ಸೋಮವಾರ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ರೈತರ ಕಾರ್ಮಿಕರ ಈ ಬಂದ್ ಯಾವ ಸ್ವರೂಪದಲ್ಲಿ ನಡೀಲಿಕ್ಕೆ ಇದೆ ಅಂತ. ಈಗ ಕಿಸಾನ್ ಸಂಯುಕ್ತ ಮೋರ್ಚಾ ಕರೆ ಕೊಟ್ಟಿದೆ ಭಾರತ್ ಬಂದ್ಗೆ. ಹೌದು, ಸುಮಾರು 532 ಸಂಘಟನೆಗಳಿರುವಂಥ ದೊಡ್ಡ ಒಕ್ಕೂಟ. 10 ತಿಂಗಳಿಂದ ನಿರಂತರ ಐತಿಹಾಸಿಕ 2ನೇ ಸ್ವತಂತ್ರ ಚಳವಳಿಯೋ ಮುಂದುವರಿದ ಸ್ವತಂತ್ರ ಚಳವಳಿ ರೂಪದಲ್ಲಿ ಇವತ್ತು ನಡೀತಾ ಇದೆ. 26ನೇ ತಾರೀಕಿಗೆ 10 ತಿಂಗಳು ತುಂಬ್ತಾ ಇದೆ. ಸುಮಾರು 600ಕ್ಕೂ ಹೆಚ್ಚು ರೈತರ ಆತ್ಮಾಹುತಿಯಾಗಿದೆ, ಬಲಿದಾನ ಆಗಿದೆ. ಬಹುಶಃ ಇವತ್ತು ಕೇಂದ್ರ ಸರ್ಕಾರ 600 ಜನ ರೈತರು ಅಲ್ಲಿ ಹುತಾತ್ಮರಾಗಿದ್ದಾರೆ. ನಿರಂತರ 10 ತಿಂಗಳ ಚಳವಳಿ ನಡೀತಾ ಇದೆ. ಆ ರೈತರ ನೋವುಗಳಿಗೆ ಅಥವಾ ಅವರ ವಿಚಾರಗಳಿಗೆ ಏನೂ ಬೆಲೆ ಕೊಡದೇನೆ ಇವತ್ತು ಮಾನವ ಹಕ್ಕು ಆಯೋಗದ ಮೂಲಕ ಏನು ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಒಂದು ಕಮಿಟಿ ಮಾಡ್ತಾರೆ ಅಂತ ಹೇಳಿದರೆ, ಇವರ ಮನಸ್ಥಿತಿ ಬಹುಶಃ ಈಗ ಆಡಳಿತ ನಡೆಸಕ್ಕಂಥ ದೇಶದ ಪ್ರಧಾನಿಗಳ ಮನಸ್ಥಿತಿ ಎಲ್ಲರೂ ಕೂಡ ಬಹಳ ವಿಮರ್ಶೆಗೆ ಒಳಪಡಿಸಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈಗ ಕರ್ನಾಟಕದಲ್ಲೂ ಅಷ್ಟೇ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಸುಮಾರು 52 ಸಂಘಟನೆಗಳ ಜೊತೆಯಲ್ಲಿತ್ತು. ಈಗ ಮೊನ್ನೆ ಸಭೆ ಸೇರಿದಾಗ ಇನ್ನೂ ಒಂದು 30 ಸಂಘಟನೆಗಳು ಕೈ ಜೋಡಿಸಿದ್ದಾವೆ. 82 ಸಂಘಟನೆಗಳು, ಅದು ಭಾಷಾ ಚಳವಳಿಗಳಿರ್ಬೋದು, ರೈತ ಚಳವಳಿಗಿರ್ಬೋದು, ಕಾರ್ಮಿಕ ಚಳವಳಿ ಇರ್ಬೋದು, ಯುವ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಎಲ್ಲವೂ ಜಂಟಿಯಾಗಿ ನಾವು ಇಲ್ಲೂ ಕೂಡ ಒಂದು ಪ್ರಸ್ತಾಪ ಬಂತು. ಏನು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ರಾಷ್ಟ್ರೀಯ ಮಟ್ಟದಲ್ಲಿದೆ, ಇಲ್ಲೂ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾದ ಇದು ಮಾಡಬೇಕು ಅಂತ. ಆದರೆ ಅಲ್ಲಿ ರೈತ ಸಂಘಟನೆಗಳು ಒಕ್ಕೂಡಿದ್ದಾವೆ ಮತ್ತು ಕಾರ್ಮಿಕ ಸಂಘಟನೆಗಳ ಬೆಂಬಲ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ರೈತರು, ದಲಿತರು, ಕಾರ್ಮಿಕರು ಮತ್ತೆ ನಾನೀಗ ಹೇಳಿದೆ ಯುವಜನ ಇವರೆಲ್ಲರೂ ಜೊತೆಯಾಗಿ ಸೇರಿ ಮಾಡೋದ್ರಿಂದ ಅದು ರೈತರ ಚಳವಳಿ ಮಾತ್ರ ಅಲ್ಲ, ಇಡೀ ಈ ರಾಜ್ಯದ ಚಳವಳಿ ಅಂತ ಹೇಳುವಂಥ ರೀತಿಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ಈ ಸಂಯುಕ್ತ ಹೋರಾಟ ಇರ್ಬೋದು, ಸಂಯುಕ್ತ ಕಿಸಾನ್ ಮೋರ್ಚಾ ಫಾರ್ಮೇಷನ್ ಆಗೋ ಮೊದಲೇ ಈ ಜಿಲ್ಲೆಯಲ್ಲಿ ನಾವು ರೈತ, ದಲಿತ, ಕಾರ್ಮಿಕ ಮತ್ತು ಜನಪರ ಚಳವಳಿ ಒಕ್ಕೂಟ ಅಂತ ಈ ಜಿಲ್ಲೆಯಲ್ಲಿ ಮಾಡ್ಕೊಂಡಿದ್ದೆವು. ಹಲವಾರು ಸಂಘಟನೆಗಳಿದ್ದಾವೆ. ಪ್ರಮುಖವಾಗಿ ನಮ್ಮದು ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ, CITU, DYFI, AITUC, ಕರಾವಳಿ ಕರ್ನಾಟಕ ದಲಿತ ಜನಾಭಿವೃದ್ಧಿ ವೇದಿಕೆ, ಜೊತೆಗೆ ದಲಿತ ಸೇವಾ ಸಮಿತಿ ಮತ್ತು ತಾಲೂಕು ಭಾಗಗಳಿರ್ತಕ್ಕಂಥ ಇತರ ಸಂಘಟನೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ. ನಾವು ಭಾರತ್ ಬಂದಿಗೆ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ. ಕರ್ನಾಟಕ ಬಂದಿಗೆ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಕರೆ ಕೊಟ್ಟಿದೆ. ನಾವು ಕೂಡ ಈ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಅವತ್ತು ಬಂದಿಗೆ ಸಹಕಾರ ಕೊಡುವ ಮೂಲಕ ನಮಗೆ ಈ ರೈತ ಚಳುವಳಿಗೆ ಒಂದು ಶಕ್ತಿಯನ್ನು ಕೊಡಬೇಕು, ನೈತಿಕ ಬೆಂಬಲವನ್ನು ಕೊಡಬೇಕು ಅಂತ ಕೇಳಿಕೊಂಡು, ಜೊತೆಗೆ ನಾವು ಮನೆಯಲ್ಲಿ ಇದ್ದುಕೊಂಡು ಬಂದ್ ಮಾಡಿ ಅಂತ ಹೇಳೋದಕ್ಕಿಂತ
ನಾವು ಕೂಡ ಏನು ಈ ಮಸೂದೆಗಳಿಂದ ತೊಂದರೆ ಆಗಿದೆ ಜನರಿಗೆ, ಯಾವ ಈ ಮಸೂದೆಗಳು ಬಂದರೆ ಮುಂದಿನ ದಿನಗಳಲ್ಲಿ ಈ ದೇಶದ 135 ಕೋಟಿ ಜನರ ಆಹಾರ ಸಾರ್ವಭೌಮತೆಗೆ ಯಾವ ರೀತಿ ಏಟು ಬೀಳ್ತದೆ, ಈ ದೇಶದ ಗ್ರಾಮೀಣ ಸಂಸ್ಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ, ಮತ್ತು ಕಾರ್ಮಿಕ ಕಾಯ್ದೆಯಿಂದಾಗಿ ಕಾರ್ಮಿಕರ ಅಭದ್ರತೆ ಯಾವ ರೀತಿ ಕಾಡ್ತದೆ, ಮತ್ತು ಈಗ ಹೊಸದಾಗಿ ವಿದ್ಯುತ್ ಸ್ಮಾರ್ಟ್ ಮೀಟ್ರು ಮತ್ತೆ ಈಗಾಗಲೇ DC1 ಜಾಗ ಇನ್ನೂ ಕೂಡ ಅರ್ಹ ಫಲಾನುಭವಿಗಳಿಗೆ ತಲುಪಲಿಲ್ಲ. ಜೊತೆಗೆ UPCL ವಿದ್ಯುತ್ ಘಟಕ ಈಗ ಅವರು ವಿದ್ಯುತ್ ಒಂದು 2 ಯೂನಿಟಲ್ಲೇ ಸರಿಯಾಗಿ ನಿರಂತರವಾಗಿ ವಿದ್ಯುತ್ ಅವರಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ 400 kV ವಿದ್ಯುತ್ ಲೈನನ್ನು ನಮ್ಮ ಕೇರಳಕ್ಕೆ ಇಲ್ಲಿಂದ ಕೊಂಡೋಗ್ತಕ್ಕಂಥ ಸುಮಾರು 20 ಗ್ರಾಮಗಳ ಏನು ಅಕಾಲಜಿಯನ್ನ, ಅರಣ್ಯ ಇರ್ಬೋದು, ರಿಸರ್ವ್ ಫಾರೆಸ್ಟ್ ಇರ್ಬೋದು, ಕೃಷಿ ಭೂಮಿ ಇರ್ಬೋದು, ಇದರ ಮೇಲೆ ತಗೊಂಡೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಹಸಿರು ಪೀಠದಿಂದ ಇನ್ನೂ ಕೂಡ ನಿರಾಪೇಕ್ಷಣ ಪತ್ರ ಸಿಗ್ಲಿಲ್ಲ. ಆದರೂ ಕೂಡ ಈ ಒಂದು ಯೋಜನೆ ಅವರು ಕೈಗೆತ್ತಿಕೊಳ್ತಕ್ಕಂಥದ್ದನ್ನು ವಿರೋಧಿಸಿ, ಜೊತೆಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಇರ್ಬೋದು, ಗ್ಯಾಸ್ನ ಬೆಲೆ ಈಗ ಅದು ಬೇಸಿಕ್ಕು, ಅದಕ್ಕೆ ಬೆಲೆ ಜಾಸ್ತಿ ಆದರೆ ನಮ್ದು ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಮತ್ತು ಈಗ ಹೊಸದೊಂದು ತಮಾಷೆ ಕೂಡ ಕೇಂದ್ರ ಸರ್ಕಾರ ನಮ್ಮ ಮುಂದೆ ಇಟ್ಟಿದೆ. ಮಾರಾಟ ಅಂತಲ್ಲ, ನಗದೀಕರಣದ ಪೈಪ್ಲೈನ್ ಅಂತೆ. ಏನು ಪೈಪ್ಲೈನ್ ಅಂತ ಹೇಳುವಂಥದ್ದು, ಅದ್ರ ಬಗ್ಗೆ ಕೂಡ ಜನರಿಗೆ ನಾವು ವಿಚಾರ ಸೊತ್ತುಗಳ ನಗದೀಕರಣ 6 ಲಕ್ಷ ಕೋಟಿ ರೂಪಾಯಿಂದ ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ ಅಂತ ಹೇಳೋದಕ್ಕಿಂತ ನಗದೀಕರಣ ಅಂತ ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಂಗಳೂರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ. ಅಲ್ಲಿ ರೈತರ ಕೃಷಿ ಭೂಮಿಗೆ ಕನಿಷ್ಠ ಏನು ಪರಿಹಾರ ಧನವನ್ನು ಕೊಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಏನು ಅವರು ಮಾಡ್ತಾ ಇದ್ದಾರೆ, ಪ್ರಕ್ರಿಯೆ ನಡೀತಾ ಇದೆ ಭೂ ಸ್ವಾಧೀನದ್ದು. ಅಲ್ಲಿ ಕೃಷಿಯೇತರ ಯಾರು ಪರಿವರ್ತನೆ ಮಾಡಿದ್ದಾರೆ ಅವರಿಗೆ ಒಳ್ಳೆ ರೀತಿಯ ಪರಿಹಾರವನ್ನು ಕೊಡುವಂಥ ತೀರ್ಮಾನ ಮಾಡಿದ್ದಾರೆ. ಮತ್ತು ಕೃಷಿ ಭೂಮಿಗೆ ಬಹಳ ನಿಕೃಷ್ಟವಾದಂಥದ್ದನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಜನರಲ್ಲಿ ಯಾವ ರೀತಿ ಮೋಸ ಆಗ್ತಿದೆ, ಮುಂದಿನ ದಿನಗಳಲ್ಲಿ ಯಾವ ತೊಂದರೆ ಆಗ್ತದೆ, ಇದನ್ನು ಜನತೆಗೆ ತಿಳಿಸಬೇಕು. ಸಾಧ್ಯ ಆದರೆ ಹಳ್ಳಿಗೆ ಹೋಗಿ ತಿಳಿಸಬೇಕಾಗಿತ್ತು. ಅದು ಕನಿಷ್ಠ ಜಿಲ್ಲೆಯಲ್ಲಿ ಒಂದು ಕಡೆ ನಾವು ಈ ವಿಚಾರವನ್ನು ಜನತೆಗೆ ತಲುಪಿಸಕ್ಕಂಥ ಕೆಲಸ ಮಾಡಬೇಕು ಅಂತ ದೃಷ್ಟಿಯಿಂದ ಇದು ಪ್ರತಿಭಟನೆ ಯಾದವರೀಗ ನಾನು ಸ್ಪೆಸಿಫಿಕ್ ಆಗಿ 27ನೇ ತಾರೀಕಿನ ದಿವಸದ ಕಾರ್ಯಸೂಚಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಈಗ ನಿಮ್ಮ ರವಿಕಿರಣ್ ಅವರು ಬೇರೆ ಬೇರೆ ಸಂಘಟನೆಯ ಹೆಸರುಗಳನ್ನು ಹೇಳಿದರು. ಪಾಲುದಾರರು ಯಾರು ಅಂದರೆ ಈ ಒಂದು ಪ್ರತಿಭಟನೆಯ ಹೋರಾಟದಲ್ಲಿ ಮತ್ತು ಏನೆಲ್ಲ ಬೇಡಿಕೆ ಅನ್ನೋದನ್ನು ಕೂಡ ಮತ್ತು ಏನೆಲ್ಲ ಆಗ್ರಹ ಅನ್ನೋದು ಕೂಡ ಮುಂದೆ ಇಟ್ಟರು. 27ನೇ ತಾರೀಕಿನ ದಿವಸದ ರಾಷ್ಟ್ರೀಯ ಬಂದ್ ಅಥವಾ ಭಾರತ ಬಂದ್ಗೆ ಏನು ಸಂಯುಕ್ತ ಕಿಸಾನ್ ಮೋರ್ಚಾ ಆಲ್ ಇಂಡಿಯಾ ಲೆವೆಲಲ್ಲಿ ಕರೆ ಕೊಟ್ಟಿದೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರ ಇಂಪ್ಯಾಕ್ಟ್ ಅಥವಾ ಅದನ್ನು ಯಾವ ರೀತಿ ನೀವು ಮಾಡಲಿಕ್ಕೆ ಇದ್ದೀರಿ? ಯಾಕಂದರೆ ಒಂದು ಸಾರ್ವಜನಿಕ ಮಾಹಿತಿಯ ವಿಚಾರ ಕೂಡ ಆಗಿರಬೇಕಿದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಕೇಂದ್ರದ 3 ಕೃಷಿ ಮಸೂದೆಗಳ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಂದ ವಿದ್ಯುತ್ ಶಕ್ತಿ ತಿದ್ದುಪಡಿ 2021 ಮತ್ತು APMC ತಿದ್ದುಪಡಿ ಬಗ್ಗೆ ಮತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಇದು ಒಂದಕ್ಕೊಂದು ಅಂತರ್ಗತವಾದ ಸಂಬಂಧ. ನಾವು ಕೆಲವು ವರ್ಷಗಳಿಂದ ಇಲ್ಲಿ ರೈತರು, ಕಾರ್ಮಿಕ ಸಂಘಟನೆ ಮತ್ತು ದಲಿತ ಸಂಘಟನೆ ಎಲ್ಲ ಒಟ್ಟಾಗಿ ಜನಪರ ಸಂಘಟನೆ, ಅದರಲ್ಲೂ ಕೂಡ ಪ್ರಮುಖ ಯುವ ಜನ ಸಂಘಟನೆ, ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘ ಎಲ್ಲ ಸೇರಿ ಅನೇಕ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ 27ರ ತಯಾರಿಗಾಗಿ ನಾವು ಸಾಧಾರಣ 3-4 ಸಲ ಈ ಒಂದು ಜಂಟಿ ಮೀಟಿಂಗ್ ಮಾಡಿ BC ರೋಡ್ನಲ್ಲಿ ಬೃಹತ್ ಆದ ಒಂದು ದೊಡ್ಡ ಪ್ರತಿಭಟನಾ ಸಭೆ ಮಾಡುವುದೆಂದು ತೀರ್ಮಾನಿಸಲಾಗಿದೆ. ಬಂಟ್ವಾಳದ BC ರೋಡ್ ಜಂಕ್ಷನ್. ಅತ್ಯಂತ ಪ್ರಮುಖವಾಗಿ ಈಗಾಗಲೇ ನಮಗೆ BJP ಮತ್ತು ಸಂಘ ಪರಿವಾರ ಈ ಕೃಷಿ ಮಸೂದೆಗಳ ವಿರುದ್ಧ ಹೋರಾಟ ಏನು ಆಗ್ತದೆ ಡೆಲ್ಲಿ ಗಡಿಯಲ್ಲಿ, ಅದರ ವಿರುದ್ಧ ಅಪಪ್ರಚಾರ ನಡೆಸಿದೆ. ನಾವು ಬಹಳ ಸ್ಪಷ್ಟವಾಗಿ ಅವರು ಸುಳ್ಳು ಪ್ರಚಾರ ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ. ನಿಜಕ್ಕೂ ಕೂಡ 10 ತಿಂಗಳಲ್ಲಿ ಡೆಲ್ಲಿಯ ಗಡಿಗಳಲ್ಲಿ ಲಕ್ಷಾಂತರ ರೈತರು ಪ್ರತಿಭಟನೆ ಮುಂದುವರಿಸ್ತಾ ಇರುವಾಗ 600 ಮಂದಿ ರೈತರು ಪ್ರಾಣ ತ್ಯಾಗ ಮಾಡಿದರು. ಅವರು ಪ್ರಾಣ ತ್ಯಾಗ ಮಾಡುವಾಗ ಈ ಕರಾಳ ಮಸೂದೆ ನನ್ನ ದೇಹದ ಎದೆಯ ಮೇಲೆ ಜಾರಿಗೆ ತನ್ನಿ ಎನ್ನುವ ರೀತಿಯ ಒಂದು ಬಹಳ ಆಕ್ರೋಶದಿಂದ ಮಾತಾಡಿದರು. ನಾವು ಇದರ ಭಾಳ ಸ್ಪಷ್ಟವಾಗಿ ಈ ಕರಾಳ ಮಸೂದೆಯಿಂದ ಏನೆಲ್ಲ ಆಪತ್ತು ಇದೆ ಅನ್ನೋದನ್ನು ಭಾಳ ಒಂದೊಂದಾಗಿ ನಾವು ಹೇಳ್ಬೋದು. ವಿದ್ಯುತ್ ಶಕ್ತಿ ಬಗ್ಗೆ ಕೂಡ ಹೇಳ್ಬೋದು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಬಗ್ಗೆ ಕೂಡ ಹೇಳ್ಬೋದು, APMC ತಿದ್ದುಪಡಿ ಬಗ್ಗೆ ಹೇಳ್ಬೋದು, ಭೂಸುಧಾರಣೆ ತಿದ್ದುಪಡಿ. ನಾನು ಈ ಎಲ್ಲ ತಿದ್ದುಪಡಿಗಳು ಕೂಡ ನಮ್ಮ ದೇಶದ ನೆಲ ಜಲ ಸಂಪತ್ತನ್ನು ಅಂಬಾನಿ, ಅದಾನಿ, ರಿಲಯನ್ಸ್ ಕಂಪನಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ದಾರೆ ಎರೆ ಕೊಡುವಂಥ ಒಂದು ಸಂಗತಿ ಮತ್ತು ಅದು ಒಂದಕ್ಕೊಂದು ಅಂತರ್ಗತ ಸಂಬಂಧ ಇದೆ.
ಇತ್ತಂತೆ ಪ್ರಮುಖವಾಗಿ ನಾವು ಭಾಳಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೇವೆ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಭಾಳ ನಿಖರವಾದ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿದೆ ಅಲ್ಲಿ ಬರ್ತೇನೆ. ಇದು ಸುನಿಲ್ ಕುಮಾರ್ ಅವರೇ, ಕಾರ್ಮಿಕ ಸಂಘಟನೆಗಳು ಯಾಕೆ ಭಾಗಿದಾರರು ಅಂತ ಈಗ ಪ್ರಮುಖ ವಿಚಾರ, ಮೇಜರ್ ಫೋಕಸ್ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂಥದ್ದು. ಆ ಹಿನ್ನೆಲೆಯಲ್ಲೇ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಹೋರಾಟದ ಒಂದು ನೇತೃತ್ವ ವಹಿಸಿರುವಂಥ ಸಂಘಟನೆ ಅಖಿಲ ಭಾರತ ಬಂದ್ಗೆ ಕರೆ ಕೊಟ್ಟಿರುವಂಥ ಇಂಥ ಸಂದರ್ಭದಲ್ಲಿ ಕಾರ್ಮಿಕರು ಯಾಕೆ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಏನು ಕಾರಣ? ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಸಮುದಾಯ ಯಾವ ರೀತಿಯ ಸಂಕಷ್ಟಗಳು ಅನುಭವಿಸ್ತಾ ಇದೆ ಮತ್ತು ಅವರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಏನು ಕೃಷಿ ನೀತಿಗಳನ್ನು ಜಾರಿಗೆ ತಂದಿದೆ ಅದರಿಂದ ಅಪಾಯದ ಬಗ್ಗೆ ಈಗಲೇ 10 ತಿಂಗಳಿನಿಂದ ರೈತರು ಈ ದೇಶದಲ್ಲಿ ಹೋರಾಟದಲ್ಲಿದ್ದಾರೆ. ಇದಕ್ಕೆ ಜೊತೆಯಾಗಿ ಕಾರ್ಮಿಕರು ಕೂಡ ಯಾಕೆ ಇವತ್ತು ಭಾಗಿಗಳಾಗಿದ್ದಾರೆ, ಹೋರಾಟದ ಭಾಗಿಗಳಾಗ ಪ್ರಶ್ನೆ ಇದೆ. ಯಾಕಂದ್ರೆ ರೈತ ಈ ದೇಶಕ್ಕೆ ಅನ್ನ ಕೊಡುವವ, ಕಾರ್ಮಿಕ ಈ ದೇಶದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಮೊದಲ ಕಾರಣಕರ್ತನೇ ಕಾರ್ಮಿಕ. ಅಂದ್ರೆ ಈ ಕಾರ್ಮಿಕ ವರ್ಗದ ಮೇಲೆ ನಿರಂತರವಾದಂತಹ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡು ಬಂದಿದೆ. ಈಗ ನಮ್ಮ ದೇಶವನ್ನು ಆಳ್ತಕ್ಕಂಥ ಈ ಸರ್ಕಾರ ವಿವಿಧ ರೀತಿಯಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ತರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ಮತ್ತು ಕಾರ್ಮಿಕರು, ಈ ದೇಶವನ್ನ ಉಳಿಸಿ ಬೆಳೆಸಬೇಕಾದ ರೈತ ಕಾರ್ಮಿಕರು ಇವರು ಜೊತೆಯಾಗಿ ಹೋದ್ರೇನೆ ಈ ದೇಶವನ್ನ ಅಭಿವೃದ್ಧಿ ಪಥ ಕೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕಾರ್ಮಿಕ ವರ್ಗನೂ ಕೂಡ ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ಕಾನೂನುಗಳಿದೆ ಅದರ ವಿರುದ್ಧ ಇವತ್ತು ಹೋರಾಟ ಜೊತೆಯಾಗಿ ಇವತ್ತು ಹೋಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನೋಡಿ, ಇವತ್ತು ಕಾರ್ಮಿಕ ಕಾನೂನುಗಳಲ್ಲಿ ಸಾವಿರಾರು ಕಾನೂನುಗಳಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ 44 ಕಾನೂನುಗಳು 44 ಕಾನೂನುಗಳನ್ನ ಇವತ್ತು ತಿದ್ದುಪಡಿ ಮಾಡಿ ಅದನ್ನು ಸಂಹಿತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಹಳ ಪ್ರಮುಖ ಪ್ರಶ್ನೆ. ಅಂದ್ರೆ ಕಾನೂನಿಗೆ ಮತ್ತು ಸಂಹಿತೆಗೆ ಇರುವ ವ್ಯತ್ಯಾಸಗಳು. ಕಾನೂನು ಅಂತ ಹೇಳಿದ್ರೆ ಕಾರ್ಮಿಕ ಅದನ್ನ ಹೇಗಾದ್ರೂ ಮಾಡಿ ಫೈಟ್ ಮಾಡಿ ಅದನ್ನ ಪಡೆಯಲಿಕ್ಕೆ ಅವನಿಗೆ ಸಾಧ್ಯತೆ ಇದೆ ಕಾನೂನಿದ್ರೆ. ಈ ಸಂಹಿತೆ ಅಂತ ಇದೆ, ಅವನು ಕೊಡಬಹುದು, ಇಲ್ಲದಿದ್ರೆ ಇಲ್ಲ. ಅವನು ಏನು ಫೈಟ್ ಮಾಡಿ ಅವನು ಪಡೆಯುತ್ತೇನೆ ಅಂತ ಏನಿಲ್ಲ. ಸಂಹಿತೆ ಅಂದ್ರೆ ಎಲ್ಲಿ ಕಾನೂನಿನ ರೆಕ್ಕೆ ಪುಕ್ಕಗಳನ್ನ ಕಟ್ ಮಾಡಿ ಅವನಿಗೆ ಏನೂ ಇಲ್ಲದ ರೀತಿಯಲ್ಲಿ ಇರ್ಲಿಕ್ಕೆ ಇದೆ. ನೋಡಿ ಇಷ್ಟೆಲ್ಲ ಇದೆ ಅಂತ ಸುಗ್ರೀವಾಜ್ಞೆಗಳ ಮೂಲಕ ಜಾರಿಗೆ ತರ್ತಾರೆ. ಆ ರೀತಿ ಜಾರಿಗೆ ತಂದು ಒಟ್ಟು ಕಾರ್ಮಿಕ ವರ್ಗದ ಮೇಲೆ ದೊಡ್ಡ ರೀತಿಯಾದಂತ ಇದು ಪರಿಣಾಮ ಬೀಳ್ತಾ ಇದೆ. ಬಹಳ ಮುಖ್ಯವಾಗಿ ಇದು ಕನಿಷ್ಠ ಕೂಲಿನ ಪ್ರಶ್ನೆ. ನೋಡಿ ಎಂತ ಒಂದು ವಿಪರ್ಯಾಸ ಅಂದ್ರೆ, ಈ ದೇಶದ ಇಡೀ ಕಾರ್ಮಿಕರು, ರೈತರು, ಜನಸಾಮಾನ್ಯ ಒಟ್ಟು ಸೇರಿ ಅದೆಷ್ಟೋ ಭಾರತ್ ಬಂದ್ಗಳನ್ನ ಮಾಡಿದ್ದಾರೆ. ಬಹಳ ಪ್ರಮುಖ ಬೇಡಿಕೆ ಇದ್ದದ್ದು ಕನಿಷ್ಠ ಕೂಲಿ. ಕನಿಷ್ಠ ಕೂಲಿ 18,000 ಅಂತ ಇತ್ತು, ಈಗ 21,000 ಕೊಡ್ಬೇಕಂತೇಳಿ. ಇವರು 18,000 ಅಂದ್ರೆ ಎಷ್ಟಾಗುತ್ತೆ ತಿಂಗಳಿಗೆ 600. ಆದ್ರೆ ಈ ಸರ್ಕಾರ ಮಾಡಿರುವಂತದ್ದು 169 ರೂಪಾಯಿ ದಿನಕ್ಕೆ 169 ರೂಪಾಯಿ ಆದ್ರೆ ತಿಂಗಳಿಗೆ 4,000 ಚಿಲ್ಲರೆ ಆಗುತ್ತೆ. ಇದರಿಂದ ದಿನ ತೆಗಿಲಿಕ್ಕೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ. ಅಂದ್ರೆ ಎಷ್ಟು ಜನ ವಿರೋಧಿಯಾಗಿ ಕಾರ್ಮಿಕ ವಿರೋಧಿಯಾಗಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದಾಗಿ ಈ ಕಾರ್ಮಿಕರು ಪಾಪ ಕಷ್ಟಪಟ್ಟು ದುಡಿದು ಏನಾದ್ರೂ ಮುಂದಿನ ನಾವು ರಿಟೈರ್ಮೆಂಟ್ ಆದ ನಂತರ ನಮ್ಗೆ ಏನಾದ್ರೂ ಸಿಗುತ್ತೆ ಅನ್ನೋದು ಪ್ರಶ್ನೆ ಅಂದ್ರೆ PF ಪ್ರಾವಿಡೆಂಟ್ ಫಂಡ್ ಅದರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಆ ಇಡೀ ಹಣವನ್ನ ಅಷ್ಟು ಇವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತ ಹಣವನ್ನ ಆ ಇಡೀ ಹಣದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಈ ಸರ್ಕಾರ ಅದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾರೆ ಎರೆದು ಕೊಡ್ತಕ್ಕಂಥ ಇವತ್ತು ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತು ಅದರ ಬಗ್ಗೆನೂ ಕೂಡ ಕಾರ್ಮಿಕರು ಬಹಳ ದೊಡ್ಡ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾರೆ. ಮಾತ್ರ ಅಲ್ಲ, ಇವತ್ತು ಸಾಮಾಜಿಕ ಸುಧಾರಣೆಗಳ ಪ್ರಶ್ನೆ. ಇವತ್ತು ನಾವು ಕಾರ್ಮಿಕರ ಸುರಕ್ಷತೆಯನ್ನು ಕೊಡ್ತೇವೆ ಅಂತ ಹೇಳಿ ಇಡೀ ಕಾರ್ಮಿಕರ ಹಣವನ್ನೇ ತನ್ನ ಕಪಿಮುಷ್ಟಿಗೆ ಪಡೆಯುವುದು. ಅದಕ್ಕೆ ಒಳ್ಳೆ ಉದಾಹರಣೆ ನಮ್ಮ ಕಟ್ಟಡ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಮಂಡಳಿ ಆಗಿದೆ. ಇಲ್ಲಿ ಕಟ್ಟಡ ಕಾರ್ಮಿಕರ ನೋಡಿ, ಈ ನಮ್ಮ ರಾಷ್ಟ್ರ ಕೊರೋನಾ ಬಂದಂತೆ ಭಾರಿ ಖುಷಿ ಇವರಿಗೆ. ಯಾಕಂದ್ರೆ ಅಲ್ಲಿ ಹಣದ ಗೊಂಚಿಲಿದೆ. ಎಷ್ಟು 9,000 ಕೋಟಿ ರೂಪಾಯಿ ಕರ್ನಾಟಕದಲ್ಲಿದೆ. ಈಗ ಮೊನ್ನೆ ತೆಗೆದು ಕೊಟ್ರು. ಇವರು ಕಿಸೆಯಿಂದ ಕೊಟ್ಟದ್ದಲ್ಲ, ಕಟ್ಟಡ ಕಾರ್ಮಿಕರ ಹಣದಿಂದ ಸರ್ಕಾರದ ನಯ ಪೈಸೆನಿಲ್ಲ ಅದರಲ್ಲಿ. ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಹಣದಲ್ಲಿ ಕೊರೋನಾ ಕಿಟ್ ಅಂತ ಕೊಟ್ಟು ಕಟ್ಟಡಗಾರರಿಗೆ ಸಿಗ್ಲಿಲ್ಲ. ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ ಸೋಮವಾರ ಬಹಳ ದೊಡ್ಡ ಹೋರಾಟ ಆಯ್ತು. ಕಟ್ಟಡಗಾರರಿಗೆ ಸಿಗ್ಲಿಲ್ಲ. ಆ ಕಿಟ್ ಅನ್ನ ತಂದು ಮಂಗಳೂರಿನಲ್ಲಿ ವೇದವ್ಯಾಸ ಕಾಮತ್ ಶಾಸಕರು ಕೊಟ್ಟಿದ್ದಾರೆ. ಯಾರಿಗೆ? ಶಾಮಿಯಾನ ಮಾಲಕರಿಗೆ, ಟೈಲರ್ಗಳಿಗೆ, ಅಥವಾ ಗ್ಯಾರೇಜ್ ಮಾಲಕರಿಗೆ ಎಲ್ಲರೂ ಕೊಟ್ಟರು. ಎಲ್ಲ ಅದು ಕಿಟ್ ಕಟ್ಟಡ ಕಾರ್ಮಿಕರು. ಈ ರೀತಿಯಾಗಿ ಎಷ್ಟೊಂದು ದುರುಪಯೋಗವನ್ನು ಸರ್ಕಾರ ನಡೆಸ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಅಂತ ಕಟ್ಟಡ ಕಾರ್ಮಿಕ ಹಣ ಇಡೀ ದೇಶದಲ್ಲಿ ಒಟ್ಟಾಕಿದರೆ ಸರಿಸುಮಾರು 50,000 ಕೋಟಿ ರೂಪಾಯಿ ಆಗುತ್ತೆ. ಆ ಇಡೀ ಹಣವನ್ನ ಪ್ರಧಾನಮಂತ್ರಿ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಅದನ್ನ ನೋಡ್ಲಿಕ್ಕೆ, ಇದು ಕಲ್ಯಾಣ ಮಂಡಳಿ ಇಲ್ಲ, ಹೆಸರಿಗಿರುತ್ತೆ, ನಿಮಗೆ ಯಾವುದೇ ಪವರ್ ಇಲ್ಲ, ಸವಲತ್ತುಗಳನ್ನು ಹೆಚ್ಚು ಮಾಡಲಿಕ್ಕೆ
ಅದನ್ನು ಏನಾದ್ರೂ ಅವರಿಗೆ ಒಂದು ಸ್ವಲ್ಪ ಸಾವಿರ ಜಾಸ್ತಿ ಕೊಡ್ಲಿಕ್ಕೆ ಅದು ಯಾವ ಪವರ್ ಕಲ್ಯಾಣ ಮಂಡಳಿಗಿಲ್ಲ. ಎಲ್ಲವೂ ಕೂಡ ಸುಪ್ರೀಂ ಕೇಂದ್ರ ಸರ್ಕಾರನೇ ಪ್ರಧಾನಮಂತ್ರಿಗಳು ತೀರ್ಮಾನ. ಒಟ್ಟಾರೆಯಾಗಿ ಇಡೀ ಕಾರ್ಮಿಕರ ಮೇಲೆ ದೊಡ್ಡ ರೀತಿಯಾದಂತ ಇವತ್ತು ದಾಳಿಗಳು ಆಗ್ತಾ ಇದೆ. ಈಗಾಗಲೇ ಪೂರ್ಣಚರ್ ಅವರು ಒಂದು ಮಾತನ್ನ ಹೇಳಿದ್ರು, ಒಂದು ಸಾರ್ವಜನಿಕ ಉದ್ದಿಮೆಗಳನ್ನ ಸಂಪೂರ್ಣವಾಗಿ ಇವತ್ತು ಖಾಸಗೀಕರಣ ಮಾಡಿ, ಅದರ ಜೊತೆಗೆ ಸರ್ಕಾರದ ಸಂಪತ್ತು ಯಾರ್ದು ಸಂಪತ್ತು ಜನರ ಕೈಯಲ್ಲಿ ಇರ್ಬೇಕಾದ ಸಂಪತ್ತನ್ನು ಇವತ್ತು ನಗದೀಕರಣದ ಹೆಸರಿನಲ್ಲಿ ಇವತ್ತು ಮಾರಾಟ ಮಾಡ್ತಾ ಅಂತಾರೆ. ಇಡೀ ದೇಶವನ್ನೇ ಸಂಪೂರ್ಣವಾಗಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳಶಾಹಿ ಕೊಡ್ತಕ್ಕಂಥ ಆಗ್ತದೆ. ಒಟ್ಟಾರೆಯಾಗಿ ಈ ದೇಶದ ಸಂಪತ್ತು ಜನರು ಅದರ ವಾರಿಸ್ದಾರರು, ಜನರಿಗೆ ಸೇರ್ತಕ್ಕಂಥದ್ದು. ಆದ್ರಿಂದ ರೈತರು ಮತ್ತು ಕಾರ್ಮಿಕರು ಇವತ್ತು ಒಟ್ಟಾಗಿ ಇವತ್ತು ಹೋರಾಟದ ಪಥದಲ್ಲಿ ಕಳೆದ ಹಲವಾರು ತಿಂಗಳಿನಿಂದ ಒಟ್ಟಾಗಿದ್ದಾರೆ. ಇನ್ನೊಂದು ಬಹಳ ಸ್ಫೂರ್ತಿ ಏನಂದ್ರೆ ಈ ಹೋರಾಟಕ್ಕೆ ಇನ್ನಿತರ ವಿಭಾಗನೂ ಕೂಡ ಕೈ ಜೋಡಿಸಿದೆ. ಈ ದೇಶದಲ್ಲಿ ವಿದ್ಯಾರ್ಥಿಗಳು, ಯುವ ಜನರು, ಮಹಿಳೆಯರು, ದಲಿತರು, ಆದಿವಾಸಿಗಳು ಇವರು ಎಲ್ಲರೂ ಕೂಡ ಇವತ್ತು ರೈತ ಕಾರ್ಮಿಕರ ಹೋರಾಟದ ಜೊತೆ ನಾವು ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥ ಹೇಳುವಂಥದ್ದು. ಖಂಡಿತವಾಗಿಯೂ ಕೂಡ 27ನೇ ತಾರೀಕಿನ ಒಂದು ಭಾರತ್ ಬಂದಿದೆ ಅಲ್ಲ, ಅದೊಂದು ನಿಜವಾಗಿಯೂ ಕೂಡ ಒಂದು ಐತಿಹಾಸಿಕವಾದಂತಹ ಒಂದು ಹೋರಾಟ ಆಗೇ ಆಗುತ್ತೆ. ಯಾಕಂದ್ರೆ ಈ ಸರ್ಕಾರದ ಇಂತಹ ನೀತಿಗಳ ವಿರುದ್ಧ ಅದೆಷ್ಟೋ ಹೋರಾಟಗಳು ನಡ್ಕೊಂಡು ಬಂದಿದೆ. ಅದು ಇವೆಲ್ಲವುಗಳನ್ನ ಮೀರಿಸಿ 27ರ ಭಾರತ್ ಬಂದ್ ಆಗುತ್ತೆ. ಖಂಡಿತಕ್ಕೂ ಕೂಡ ಆ ರೈತರ ಚಳುವಳಿ ಏನಿದೆ, ಆ ಹೋರಾಟ ಇದೆ, ಅದು ಈಗಾಗಲೇ 600ಕ್ಕೂ ಮಿಕ್ಕಿ ತನ್ನ ರೈತರು ಈ ಹೋರಾಟದಲ್ಲಿ ಹುತಾತ್ಮರಾಗಿದ್ದಾರೆ. ಸರ್ಕಾರ ಒಂದು ಎಳ್ಳಷ್ಟು ಗಮನ ಕೊಡ್ತಾ ಇಲ್ಲ. ಖಂಡಿತಕ್ಕೂ ಕೂಡ ಈ ಹೋರಾಟ ಆಗುತ್ತೆ. ಸರ್ಕಾರ ನಾವು ಹೇಳುವಂತ ನಿಮ್ಮ ನೀತಿಗಳನ್ನ ಬದಲಾಯಿಸಿ, ನಿಮ್ಮ ನೀತಿಗಳನ್ನ ಬದಲಾಯಿಸಿ. ನೀವು ರೈತ ವಿರೋಧಿ ನೀತಿಗಳನ್ನ, ಕಾರ್ಮಿಕ ವಿರೋಧಿ ನೀತಿಗಳನ್ನ, ವಿದ್ಯಾರ್ಥಿ ಯುವಜನ ವಿರೋಧಿ ನೀತಿಗಳನ್ನ ಬದಲಿಸಿ ಅಂತ ನಾವು ಹೇಳ್ತಾ ಇದ್ದೇವೆ. ಈಗ ನೀತಿಗಳನ್ನು ನಾವು ಏನು ಅಮಾನತಿನಲ್ಲಿಡ್ತೇನೆ ಅಂತ ಸರ್ಕಾರ ಹೇಳಿತ್ತು. ಈಗ ನೀವು ಉಲ್ಲೇಖ ಮಾಡ್ತಾ ಇರುವಂತ 3 ಪ್ರಧಾನ ಕೃಷಿ ಕಾಯ್ದೆಗಳಿದಾವೆ ಅಲ್ವಾ, ಇದು ರವಿಕಿರಣ್ ಅವರೇ, ಮೂರು ಯಾವುದದು? ಇದು ನೀವು ಅಗತ್ಯ ಸರಕುಗಳ ಕಾಯ್ದೆ, ಆನಂತರ ಇದರದ್ದು ಕಾರ್ಪೊರೇಟ್ ಫಾರ್ಮಿಂಗು, ಮತ್ತೆ ಅಗ್ರಿಕಲ್ಚರು, ಪ್ರೊಡ್ಯೂಸು, ಪ್ರೊಕ್ಯೂರ್ಮೆಂಟು, ಮಾರ್ಕೆಟಿಂಗು ಅದೆಲ್ಲವೂ ಜಂಟಿಯಾಗಿ ಬರ್ತದೆ. ಹೌದು. ಈಗ ಈ ಕಾಯ್ದೆಗಳನ್ನು ನಾವು ಏನು ಸುನಿಲ್ ಕುಮಾರ್ ವಾಪಸ್ ತಗೊಳ್ಳಿ ಅಥವಾ ಅಂತ ಹೇಳಿದ್ರು. ಸರ್ಕಾರ ಕಳೆದ ವರ್ಷನೂ ನಿಮಗೆ ಭರವಸೆ ಕೊಟ್ಟಿತ್ತು ನಿಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾಕ್ಕೆ, ನಾವು ಅಮಾನತಿನಲ್ಲಿಡ್ತೇವೆ, ರೈತರು ಏನು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಬೇಕು ಅಂತ. ಈಗ ಸಂವಿಧಾನದಲ್ಲಿ ಅದರ ಅವಕಾಶ ಇದೆಯೋ ಇಲ್ವೋ ಅಂತ ಹೇಳುವಂಥದ್ದು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈಗ ಒಂದು ಮಸೂದೆ ಆದ್ರೆ ಅದಕ್ಕೆ ರಾಷ್ಟ್ರಪತಿ ಅಂಕಿತ ಆದ್ರೆ ಅದು ಕಾನೂನಾಗಿ ಜಾರಿ ಆಗುತ್ತೆ. ಹೌದು. ಅದನ್ನು ಅಮಾನತಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ನಮ್ಮ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ, ಸಂವಿಧಾನದಲ್ಲಿ ಇಲ್ಲ. ಅವರು ಅಷ್ಟು ಹೇಳಿದ್ರು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಅದರ ಪರಿಣಾಮ ಜನಸಾಮಾನ್ಯರಲ್ಲಿ ಇವತ್ತು ಕಾಣ್ತಾ ಇದೆ. ಈಗ APMCಗಳು ಬಹುತೇಕವಾಗಿ ನಷ್ಟದಲ್ಲಿದ್ದಾವೆ. ಅಲ್ಲಿ APMCಗೆ ಬರ್ತಿದ್ದದೆ 30%, 70% ಬೇರೆ ಕಡೆ ವ್ಯವಹಾರ ಆಗ್ತಿತ್ತು. ಈಗ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ಒಂದೊಂದು ಕಚೇರಿ ಕೊಡ್ತಾರೆ, ಅದರ ಒಳಗಡೆ ಅವರ ದೇಶದ ಕಾನೂನು ಅಲ್ವಾ. ಈಗ ನಮ್ಮ ದೇಶದ ಇದು ನವದೆಹಲಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ಅವರ ರಾಯಭಾರಿ ಕಚೇರಿಗಳನ್ನು ಮಾಡ್ತಾರೆ. ರಾಯಭಾರಿ ಕಚೇರಿ ಒಳಗಡೆಗೆ ಅವರ ಒಳಗಡೆ ಅವರ ದೇಶದ ಕಾನೂನನ್ನು ಅಡಾಪ್ಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಇಲ್ಲಿ ಏನಾಗಿದೆ, APMC ಕಂಪೌಂಡ್ ಒಳಗಡೆ APMCಯದ್ದು ನಡೀತದೆ. ಹೊರಗಡೆ ಇವ್ರೇನು ಹೇಳ್ತಾರೆ, ದೇಶದ ರೈತರು ನಿಮಗೆ ಸ್ವತಂತ್ರ ಕೊಟ್ಟಿದ್ದೇವೆ, ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು, ನಿಮ್ಮ ಮನೆ ಬಾಗಿಲೇ ಬರ್ತದೆ ಏನು ತಗೊಂಡು ಹೋಗ್ಲಿಕ್ಕೆ, ಈಗ ದಲ್ಲಾಳಿಗಳ ಕಾಟದಿಂದ ತಪ್ಪಿಸಿದ್ದೇವೆ ಅಂತ. ಇವರ APMC MSP ಇನ್ನೂ ಕೂಡ ರೈತರಿಗೆ ವಂಚನೆ ಆಗಿದೆ. ವರ್ಷಕ್ಕೆ 1 ಲಕ್ಷ ಕೋಟಿಯಷ್ಟು ಕನಿಷ್ಠ ಬೆಂಬಲ ಬೆಲೆ ಏನಿದೆ ಇವರು ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಕಡಿಮೆಗೆ APMCಯಲ್ಲೇ ಆ ಲೆಕ್ಕಾಚಾರದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಇವತ್ತು MSP ಇಂದ ರೈತರಿಗೆ ವಂಚನೆ ಆಗಿದೆ, ಕರ್ನಾಟಕದ ರೈತರಿಗೆ. ಇದು ಕಳೆದ ಬಾರಿ ನಾವು 2-3 ಕಡೆ ಇದನ್ನ ಸಾಬೀತು ಕೂಡ ಮಾಡಿದ್ದೇವೆ. ಅದು ಶೆಟ್ಟರೆ ಆಗಿದ್ರೆ ಕರ್ನಾಟಕದಲ್ಲಿ ಏನು APMC ಕಾಯ್ದೆಗೆ ತಂದಂತ ತಿದ್ದುಪಡಿಯಿಂದ ರೈತರಿಗೆ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳೋದು ನೀವು? ಖಂಡಿತ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲೊಂದು ಭ್ರಮೆ ಇತ್ತು, ನಾವು ನಮ್ಮ ಉತ್ಪಾದನೆ ಮಾಡಿದ್ರೆ ಯಾರಿಗೂ ಕೂಡ ಕೊಡಬಹುದಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತ ತಾನು ಉತ್ಪಾದನೆ ಮಾಡಿದ ಕೃಷಿ ಉತ್ಪನ್ನ ಏನಿದೆ ಅದನ್ನು ರಿಲಯನ್ಸ್ ಒಟ್ಟಿಗೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅವ್ರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಈಗಾಗಲೇ ಅದಕ್ಕೆ ಅನುಭವಕ್ಕೆ ಬಂದಿದೆ, ಅದು ರೈತರಿಗೆ ಅನುಭವಕ್ಕೆ ಬಂದಿದೆ. APMC ತಿದ್ದುಪಡಿಯಿಂದ ಏನೆಲ್ಲ ನಷ್ಟ ಆಗಿದೆ, ಏನೆಲ್ಲ ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಾಗಿ ಖಂಡಿತ ಕೂಡ ತೊಂದರೆ ಆಗಿದೆ. ನಾನು ಇಲ್ಲಿ ಪ್ರಮುಖವಾಗಿ ಆಗ ಹೇಳಲಿಕ್ಕೆ ನಾವು ಪೆಟ್ರೋಲ್ ಡೀಸೆಲ್ ಬಗ್ಗೆ ಹೇಳಿದ್ದೇವೆ ನೋಡಿ.
ನಾವು ಅದನ್ನು ಬಹಳಷ್ಟು ಸಂದರ್ಭ ಹೇಳಿದೆ. ಪೆಟ್ರೋಲ್ ಡೀಸೆಲ್ಗೂ ರೈತರಿಗೂ ಏನು ಸಂಬಂಧ ಅಂತ ಬಿಜೆಪಿ ಅವರು ಕೇಳ್ತಾ ಇದ್ರು. ಅಯ್ಯೋ ನೋಡಿ, ಪೆಟ್ರೋಲ್ ಡೀಸೆಲ್ಗೆ ರೇಟ್ ಜಾಸ್ತಿ ಆದರೆ ರೈತರಕ್ಕೆ ಮಾತಾಡಬೇಕು, ರೈತರಕ್ಕೆ ಪ್ರತಿಭಟನೆ ಮಾಡಬೇಕು, ರೈತರ ಪ್ರತಿಭಟನೆಗೂ ಪೆಟ್ರೋಲ್ ಡೀಸೆಲ್ಗೂ ಏನು ಸಂಬಂಧ ಅಂತ ಈಗಲೂ ಕೇಳ್ತಾರೆ. ನೋಡಿ, ನಾರ್ವೆ ದೇಶದಲ್ಲಿ ಒಬ್ಬ ವ್ಯಕ್ತಿ ತಾನು ಎಷ್ಟು ಆದಾಯ ಇತ್ತೆ ದಿನಕ್ಕೆ, ಅದಕ್ಕೆ ಅವನಿಗೆ ಪೆಟ್ರೋಲ್ಗೆ ಖರ್ಚಾಗೋದು 0.909 ಅಂದರೆ 90 ಪೈಸೆ. ನಮ್ಮ ದೇಶದಲ್ಲಿ ರೈತನನ್ನು ಸೇರಿ ಎಲ್ಲರೂ ಸೇರಿ ಜನಸಾಮಾನ್ಯರಿಗೆ ಅವನಿಗೆ ದಿನದ ಆದಾಯದಲ್ಲಿ ಪೆಟ್ರೋಲ್ಗೆ ಖರ್ಚಾಗುವುದು 13%. ಈಗ ರೈತ ಅಂತ ಹೇಳಿದ್ರೆ ಅವನಿಗೆ ಡೀಸೆಲ್ ಬೇಕಾಗಿದೆ, ಕರೆಕ್ಟ್, ಪಂಪ್ ಸೆಟ್ ಇದೆಲ್ಲ ಮಾಡಲಿಕ್ಕೆ ಬೇಕಾಗಿದೆ, ಮತ್ತು ಅವನಿಗೆ ಪ್ರಯಾಣ ಮಾಡಬೇಕಾಗಿದೆ, ಅವನು ಕೂಡ ರೈತ, ಅವನಿಗೆ ಪೆಟ್ರೋಲ್ ಅಗತ್ಯ ಇಲ್ವಾ, ಬೇಕಾಗಿದೆ. ನಾನು ಹೇಳುತ್ತಾ ಇರುವುದು, ನಾವು 2-3 ವರ್ಷಗಳಿಂದ ಪೆಟ್ರೋಲ್ ಡೀಸೆಲ್ ಹೇಗೆ ಹೆಚ್ಚಾಗಿದೆ, ಯಾರು ಕಾರಣ ಅಂತ ಹೇಳ್ತಾ ಬಂದಿದ್ದೆವು. ನಾನು ಜೀವಂತ ಉದಾಹರಣೆ ಕೊಡೋದು, ಮೊನ್ನೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯರು ಪ್ರತಿಪಾದನೆ ಮಾಡಿದರು. ಒಬ್ಬನೇ ಒಬ್ಬ MLA ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. 24 ಲಕ್ಷ ಕೋಟಿ ರೂಪಾಯಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಿಂದ ಸಂಗ್ರಹ ಮಾಡ್ತಾ ಇದ್ದಾರೆ. ಇವರು ಕಟ್ಟಿದ್ದು ಬಾಂಡಿನಲ್ಲಿ ಕಟ್ಟಿದ್ದು LIC ಬಾಂಡ್ 1,750 ಒಂದು ಬಾಂಡ್, ಇನ್ನೊಂದು 1,750 ಇನ್ನೊಂದು ಬಾಂಡ್, 3,500 ಕೋಟಿ ರೂಪಾಯಿ ಮಾತ್ರ 70,635 ಕೋಟಿ ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ. ಒಟ್ಟು ಸಂಗ್ರಹ ಮಾಡಿದ ದುಡ್ಡು 24 ಲಕ್ಷ ಕೋಟಿ. ಆದ್ರೆ ಇವರು ಹೇಳ್ತಾ ಇದ್ದು ಜನಸಾಮಾನ್ಯರಲ್ಲಿ ಹೇಳ್ತಾ ಇದ್ದದ್ದು ಬಿಜೆಪಿ ಏನ್ ಹೇಳ್ತಾ ಇದ್ದದ್ದು, ಅದು ತುಂಬಾ ಸಾಲ ಮಾಡಿದ್ದಾರೆ ಇವರು, ಯುಪಿ ಸರ್ಕಾರ. ನಾನು ಕೇಳ್ತಾ ಇದ್ವಿ, ಸಿದ್ದರಾಮಯ್ಯರು ವಿರೋಧ ಪಕ್ಷ ನಾಯಕರು, ಅವರು ಇದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಹೇಳುವಾಗ ಯಾವನೇ ಒಬ್ಬ ಬಿಜೆಪಿ ಹೇಳಿದ್ದೇನು, ಅದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ವಿಷಯ, ಕೇಂದ್ರದ ವಿಷಯ ಅಂತ ಹೇಳಿದೆ. ಇಲ್ಲ, ನಾವು ಅದನ್ನು ಯಾವುದು ಒಬ್ಬನೇ ಒಬ್ಬ MLA ಕೂಡ ಹೇಳಿಲ್ಲ. ಅಂದ್ರೆ ಬಿಜೆಪಿಯವರು ಎಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ. ಸಣ್ಣ ಒಂದು ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ. ರೈತರ ಹೋರಾಟ 27ನೇ ತಾರೀಕಿಗೆ ರಾಷ್ಟ್ರೀಯ ಬಂದ್ಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕಿಗೆ ಯಾವ ರೀತಿಯ ರೈತರ ಹೋರಾಟ, ರೈತ ಕಾರ್ಮಿಕ ಸಂಘಟನೆಗಳು ಯಾವ ರೀತಿಯ ಹೋರಾಟವನ್ನು ಸಂಘಟಿಸಲಿಕ್ಕಿದ್ದಾವೆ ಮತ್ತು ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮತ್ತು ಯಾಕೆ ಈ ಒಂದು ರಾಷ್ಟ್ರೀಯ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ರೈತರು ಮತ್ತು ಕಾರ್ಮಿಕ ಸಂಘಟನೆ ಮುಖಂಡರಾಗಿರುವಂಥ ಯಾದವ್ ಶೆಟ್ಟಿ ಅವರು, ರವಿಕಿರಣ್ ಪುಣಚ ಅವರು, ಸುನಿಲ್ ಕುಮಾರ್ ಬಚಾಲ್ ಅವರು ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಬ್ರೇಕಿಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಕೊನೆಗೆ ಅದು ಪೆಟ್ರೋಲ್ ಡೀಸೆಲ್ನ ರೇಟಿಗೆ ಬಂದು ನಿಲ್ಲಿಸಿದ್ರಿ ಯಾದವರೇ. ಇದು ಕಾರ್ಮಿಕರ ವಿಚಾರಕ್ಕೆ ಬರುವಾಗ ನಾವು ನೋಡಿದ್ದೇವೆ ಲಾಕ್ಡೌನ್ನ ನಂತರದ ಆ ಪರಿಸ್ಥಿತಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಕಾರ್ಮಿಕರ ಬದುಕನ್ನು ಇದು ಯಾವ ರೀತಿ ತಟ್ಟಿದೆ ಅಂತ ಹೇಳ್ತೀರಿ ಸುನಿಲ್ ಕುಮಾರ್ ಬಜಾಲ್ ಅವರೇ. ಅಂದರೆ ಮುಖ್ಯಮಂತ್ರಿಗಳು ಕೂಡ ಕಳೆದ ಒಂದು ಅಧಿವೇಶನಕ್ಕೆ ಆರಂಭಕ್ಕಿಂತ ಮೊದಲು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಹೇಳ್ತಾರಂತೆ, ಜನರಿಗೆ ಏನು ತೊಂದರೆ ಆಗಲಿಲ್ಲ, ಇಲ್ಲದ್ರೆ ಜನ ಎಲ್ಲ ಬೀದಿಗಿಳಿತಾ ಇದ್ರು ಅಂತ. ನೋಡಿ, ಒಂದು ಸರ್ಕಾರದ ನೀತಿಗಳಿಂದಾಗಿ ಕಾರ್ಮಿಕ ವರ್ಗದ ಮೇಲೆ ಭಾರಿ ದೊಡ್ಡ ಹೊಡೆತ ಬಿದ್ದಿರುವಂತ ನಾವು ಇದನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಕಳೆದ 2 ವರ್ಷದಲ್ಲಿ, ಈ ವರ್ಷ ಮತ್ತು ಕಳೆದ ವರ್ಷನ ಈ ಕೊರೋನಾದ ಸಂಕಷ್ಟದ ಕಾಲದಲ್ಲಿ ಮತ್ತೆ ಅದು ಇನ್ನೊಂದು ಹೊಡೆತ ಬಿದ್ದಿದೆ. ಯಾಕಂದ್ರೆ ಒಂದ್ ಕಡೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ನಿರುದ್ಯೋಗ ಸಮಸ್ಯೆ. ಕಳೆದ 40 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಈ ಸಂದರ್ಭದಲ್ಲಿ ನಾವು ಎದುರಿಸ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಕಳೆದ 40 ವರ್ಷಗಳು ಯಾವತ್ತಾಗಿಲ್ಲ. ಮೊನ್ನೆ ನಿರುದ್ಯೋಗ ದಿನಾಚರಣೆ ಅಂತೆಲ್ಲ ಮಾಡಿದ್ರು. ನಿರುದ್ಯೋಗ ಸಮಸ್ಯೆ ವಿರುದ್ಧ ಈಗಾಗಲೇ ದೊಡ್ಡ ರೀತಿಯ ಯುವ ಸಮುದಾಯದ ಮಧ್ಯೆ ಇವತ್ತು ಒಂದು ಕೂಗು ಇದೆ, ಒಂದು ಸ್ವರ ಇದೆ. ಅದರ ಜೊತೆಗೆ ನೋಡಿ, ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಕಾರ್ಮಿಕರು ಕಳ್ಕೊಂಡ್ಬಿಟ್ರು ಈ ಕೊರೋನಾದ ಸಂದರ್ಭದಲ್ಲಿ. ಸರಿಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರು ಕೆಲಸವನ್ನೇ ಕಳ್ಕೊಂಡ್ರು. ಆಯ್ತಾ, ಆ ನಂತರ ಲಾಕ್ಡೌನ್ ಆಯ್ತು, ಅನ್ಲಾಕ್ ಆಗ್ಬೇಕಾದ್ರೆ ಆ ಕೆಲಸ ಕಳ್ಕೊಂಡವರು ಮತ್ತೆ ಇರ್ತಕ್ಕಂಥ ಕಾರ್ಮಿಕರ ಕೆಲಸಕ್ಕೆ ಬಂದ್ರೆ ಸಂಬಳ ಇಲ್ಲ, ಅರ್ಧಕ್ಕರ್ಧ ಸಂಬಳ. ಆ ಸಂಬಳದಲ್ಲಿ ಅವನ ಬೆಲೆ ಏರಿಕೆಯಿಂದಾಗಿ ಸಂಬಳ ಇಲ್ಲ ಅಂತ ಹೇಳಿದ್ರೆ ಉದ್ದಿಮೆದಾರನ ಕೈಯಲ್ಲೇ ದುಡ್ಡಿಲ್ಲ.
ಇಲ್ಲ ನೋಡಿ, ಉದ್ದಿಮೆದಾರರು ಯಾರು ಎನ್ನುವುದು ಪ್ರಶ್ನೆ ಇದೆ. ಯಾಕಂದ್ರೆ ಬಹಳ ವ್ಯವಸ್ಥಿತವಾಗಿ ಕೊರೋನಾದ ಸಂಕಷ್ಟದ ಕಾಲವನ್ನ ಎದುರಿಸಲಿಕ್ಕೆ ನಾವು ಸರ್ಕಾರದ ಮೇಲೆ ಕಾರ್ಮಿಕರು ರೈತರು ಒಟ್ಟಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ನೀವು ಜನರಿಗೆ ಪರಿಹಾರ ಕೊಡಿ. ನೀವು ಈ ಸಂದರ್ಭದ ಪರಿಹಾರ ಯಾರಿಗೆ ಕೊಟ್ಟಿರುವಂತದ್ದು? ನೀವು ಪರಿಹಾರ ಕೊಟ್ಟಿರುವಂತದ್ದು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿ ಕೊಟ್ಟಿದ್ದೀರಿ. ನಾವು ಹೇಳುವ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ. ಅಂದ್ರೆ ಜನರ ಕೈಯಲ್ಲಿ ಹಣ ಬಂದ್ರೆ ನೀವು 10,000 ಕೊಟ್ಟರೆ ಸರ್ಕ್ಯುಲೇಟ್ ಆಗುತ್ತೆ. ನೀವು 10,000 ಕೊಟ್ಟು ಅವ್ನು ಬ್ಯಾಂಕಲ್ಲಿ ಹೋಗಿ ಇಡೋದಿಲ್ಲ. 10,000ದಿಂದ ಅವನು ಊಟ ಮಾಡ್ತಾನೆ, ಏನಾದ್ರು ಪರ್ಚೇಸ್ ಮಾಡ್ತಾನೆ, ಆ ಹಣ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದಾಗಿ ಸ್ವಲ್ಪ ಆರ್ಥಿಕ ಪುನಶ್ಚೇತನ ಆಗುತ್ತೆ ಅಂತ ನಾವು ಸ್ಪಷ್ಟವಾಗಿ ಕಳೆದ ವರ್ಷನೇ ಹೇಳಿದ್ದೇನೆ, ಈ ವರ್ಷನೇ ಹೇಳಿದ್ದೇವೆ. ಆದ್ರೆ ಸರ್ಕಾರ ಅದನ್ನ ಕಿವಿಗೆ ಹಾಕಲಿಕ್ಕೆ ತಯಾರಿಲ್ಲ. ಅವರು ಮತ್ತೆ ಈ ಇಡೀ ದೇಶದಲ್ಲಿ ಇವು ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಯಾರಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ? ಯಾರು 35,000 ಕೋಟಿ ರೂಪಾಯಿ ಅಂತ ಹೇಳಿದ್ರು. ಎಷ್ಟು ಸಾವಿರ ಕೋಟಿ ರೂಪಾಯಿ ಯಾರಿಗೆ ಏನು ಸಿಕ್ಕಿದೆ? ಅದನ್ನು ಹೇಳಿ. ಇವರು ಯಾವ ಕಾರ್ಮಿಕರಿಗೆ ಏನು ಸಿಕ್ಕಿದೆ? ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ. ರಿಕ್ಷಾ ಚಾಲಕರಿಗೆ 5,000 ಅಂತ ಅನೌನ್ಸ್ ಮಾಡಿದ್ರು. ಎಲ್ಲಿ ಸಿಕ್ಕಿದೆ? ಎಲ್ಲಿಗೆ ಸಿಕ್ಕಿದೆ? ನಮ್ಮ ಮಂಗಳೂರಿನಲ್ಲಿ ನೀವು ಸರ್ವೆ ಮಾಡಿದ್ರೆ ಒಂದು 5-10% ರಿಕ್ಷಾ ಚಾಲಕರಿಗೆ ಸಿಕ್ಕಿಲ್ಲ. ಎಲ್ಲ ಅರ್ಜಿ ಹಾಕಿ ಅಲೆದಾಡಲು ಅವರು ನಂತರ ಕೊನೆಗೆ ಅವರು ಬೈದು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಕತೆ ನಿನ್ನೆಲ್ಲ ಮೊನ್ನೆ ನೀವು ಬೆಂಗಳೂರಿನಲ್ಲಿ ನೋಡಿದಿರಿ. 1,000 ಗಟ್ಟಲೆ ಕಾರ್ಮಿಕರು. ಮತ್ತೆ ಯಾರಿಗೂ ಇವರು ಕೊಟ್ಟಿದ್ದಾರೆ? ಯಾವ ಕಾರ್ಮಿಕನಿಗೂ ಕೂಡ ಇವರು ಪರಿಹಾರ ಕೊಟ್ಟಿಲ್ಲ. ಅಂದ್ರೆ ಒಂದ್ ಕಡೆ ಸರ್ಕಾರದ ನೀತಿಗಳು ಎಲ್ಲವನ್ನೂ ಕೂಡ ಇವತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ನಾಶ ಮಾಡಿರ್ತಕ್ಕಂಥ ಏನೂ ಇಲ್ಲದ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ. ಆದ್ರಿಂದ ಇವತ್ತು ನೋಡಿ, ಆಗೊಂದು ಮಾತು ನೀವು ಹೇಳಿದಿರಿ, ಮತ್ತೆ ಇವತ್ತು ಬಿಜೆಪಿ ಅವರು ಹೇಳ್ತಾ ಇದ್ರಿ. ಅವ್ರು ನೀವು ಹೇಳಿದಿರಿ ಏನು, ರೈತರಿಗೆ ಮತ್ತು ಬೆಲೆ ಏರಿಕೆಗೆ ಪೆಟ್ರೋಲ್ ಡೀಸೆಲ್ಗೆ ಜಾಸ್ತಿ ಏನು ಸಂಬಂಧ ಅಂತೇಳಿ. ಅದೊಂದು ಅಸಂಬದ್ಧ ಮಾತು. ಯಾಕಂದ್ರೆ ರೈತರು ಈ ದೇಶಕ್ಕೆ ಬೆನ್ನೆಲುಬಾಗಿರತಕ್ಕಂಥ ನಾವು ರೈತರು, ಅವರು ಕೂಡ ಜನಸಾಮಾನ್ಯರೇ. ಬೆಲೆ ಏರಿಕೆ ಅವರು ತತ್ತರಿಸ್ತಿದ್ದಾರೆ. ಇವತ್ತು ಇಷ್ಟು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಅದು ಒಂದು ರೀತಿ ಚೈನ್ ಸಿಸ್ಟಮ್. ಅದಕ್ಕೆ ಜಾಸ್ತಿ ಆದ್ರೆ ಇವತ್ತು ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಕೂಡ ಇವತ್ತು ಗಗನಕ್ಕೇರಿದೆ. ಯಾರು ಇದರ ಬಗ್ಗೆ ಮಾತಾಡ್ತಾರೆ? ಇವತ್ತು ಇದೇ ಕಾರ್ಮಿಕರು ರೈತರು ಈ ಸರ್ಕಾರದ ಬೆಲೆ ಏರಿಕೆಯ ನೀತಿಯ ವಿರುದ್ಧ 27 ಅದು ವಿಚಾರ ಇದೆ. ಇವತ್ತು ನೋಡಿ, ಕಳೆದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಪೆಟ್ರೋಲ್ ಡೀಸೆಲ್ನ ಪ್ರಶ್ನೆ ಬಂದಾಗ ಹಿಂದೆ ನಮ್ಮಲ್ಲಿ ಒಂದು ತೈಲ ನಿಧಿ ಇತ್ತು. ಹೌದು, ತೈಲ ನಿಧಿ, ಅದರಲ್ಲಿ 1,00,000 ಕೋಟಿ ರೂಪಾಯಿ ಹಣ ಇತ್ತು. ಈ ಹಣವನ್ನ ಇದನ್ನು ಮುಗಿಸಿದ್ದು ಯಾರು? ವಾಜಪೇಯಿ ಸರ್ಕಾರ. ಹಿಂದಿನ ಬಾರಿ ವಾಜಪೇಯಿ ಸರ್ಕಾರ ನಂತರ ಏನ್ ಹೇಳಿದ್ರು? ಆ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲಿಯಂ ಉತ್ಪನ್ನದ ಬೆಲೆ ಏರಿಕೆ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ ಅದು ನಾವು ಸರಿದೂಗಿಸ್ತೇವೆ, ಕಮ್ಮಿ ಆದ್ರೆ ಕಮ್ಮಿ ಮಾಡ್ತೇವೆ, ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತೇವೆ ಅಂತ ಹೇಳಿ ಆ 1,00,000 ಕೋಟಿ ರೂಪಾಯಿಯನ್ನ ನುಂಗಿ ಹಾಕಿದ್ರು. ಅಲ್ಲಿ ಇಲ್ಲ. ಈಗ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ? ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಯಾರೆಲ್ಗೆ ಕಚ್ಚಾ ತೈಲಕ್ಕೆ $60-70 ಇರೋದು. ಇವತ್ತು 30 ರೂಪಾಯಿಗೆ 35 ರೂಪಾಯಿಗೆ ಪೆಟ್ರೋಲ್ ಸಿಗ್ಬೇಕಿತ್ತು. ಮೂಲ ಬೆಲೆ 35 ರೂಪಾಯಿ ಇವತ್ತು ಕೂಡ ಇಂಡಿಯಾದಲ್ಲಿ ಸಿಗ್ಬೇಕಿತ್ತು. ಇವತ್ತು ಸ್ಟೇಟ್ ಟ್ಯಾಕ್ಸ್ ಎಲ್ಲ ಬಿದ್ದು ಇವತ್ತು ಸರಿಸುಮಾರು ಇಲ್ಲಿ ಬಿದ್ದಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ 3/4 ಭಾಗ ಕೇಂದ್ರ ಸರ್ಕಾರಕ್ಕೆ, 1/4 ಭಾಗ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಇಬ್ಬರ ಇದರಲ್ಲಿ ಜನಸಾಮಾನ್ಯರು ಹೋದ್ರು, ಅವರ ಬದುಕು ಹಾಳಾಯ್ತು. ಇದರ ಬಗ್ಗೆ ನಾವು ಮಾತಾಡ್ಬೇಕಾ ಬೇಡವಾ? ಈಗ 27ರಲ್ಲಿ ಈ ಬೇಡಿಕೆಯನ್ನು ಬಹಳ ಪ್ರಮುಖವಾಗಿ ಇವತ್ತು ಗಮನ ಸೆಳೀತಾ ಇದೆ. ಈಗ ಯಾದವರೇ, ನೀವು ಹೇಳಿದಾಗೆ ಅವಾಗ ಬಾಂಡಿನ ವಿಷಯ ಪ್ರಸ್ತಾಪ ಮಾಡಿದರೆ BJP ಇಷ್ಟರ ತನಕ ಅದನ್ನೇ ಸಮರ್ಥನೆ ಮಾಡಿಕೊಂಡು ಬರ್ತಾ ಇತ್ತು ಕೇಂದ್ರದ ಪ್ರತಿನಿಧಿಗಳು ಮತ್ತು ಅವರ ಎಲ್ಲ ಪ್ರತಿನಿಧಿಗಳು ಕೂಡ. UPA ಸರ್ಕಾರದ್ದು ಏನು ತೈಲ ಬಾಂಡ್ನಿಂದಾಗಿ ಈ ರೀತಿಯೆಲ್ಲ ನಾವು ಸಾಲವನ್ನು ಬುಟ್ತಾ ಇದ್ದೇವೆ ಅಂತ. ಸೊ ಹಾಗಾಗಿ ಏನು ಈ ರೀತಿಯ ಪ್ರೈಸ್ ರೈಸ್ ಉಂಟು, ಚಾಲ್ತಿಯಲ್ಲಿ ಉಂಟು ಅಂತ ಮೊನ್ನೆ ವಿಧಾನಸಭೆಯಲ್ಲಿ ನೀವು ಪ್ರಸ್ತಾಪ ಮಾಡಿದ್ದನ್ನು ಹೇಳಿದಿರಿ. ಏನು ಸಿದ್ದರಾಮಯ್ಯ ಅವರು ಹೇಳಿದ್ರು 24 ಲಕ್ಷ ಕೋಟಿ ಸಂಗ್ರಹ ಆಗಿದೆ ಅಂತ. ಸೊ ಈಗ ಅದೆಲ್ಲವೂ ಅವರು ಕೂಡ ಹೇಳಿದ ಮಾತು ನಾವು ಕೂಡ ನೋಡಿದ್ದೇವೆ. ಏನು ಅಧಿಕೃತವಾಗಿ ಸರ್ಕಾರ ಪ್ರಕಟಿಸಿದ ಅಂಕಿಅಂಶಗಳೇ. ಸೊ ಇಷ್ಟೆಲ್ಲ ಅಂಕಿಅಂಶಗಳು ನಮ್ಮ ಎದುರು ಇದ್ದಾಗಿಯೂ ಕೂಡ ಮತ್ತೆ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡುವಂಥದ್ದು. ಸುನಿಲ್ ಕುಮಾರ್ ಅವರು ಹೇಳಿದರು ಚೈನ್ ಸಿಸ್ಟಮ್ನಿಂದಾಗಿ ಅದು ಎಲ್ಲ ದಿನ ಬಳಕೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಪ್ರಶ್ನೆ, ಈ ದಿನ ಬಳಕೆಯ ಪೆಟ್ರೋಲ್ನ ಡೀಸೆಲ್ನ ಎಲ್ಲದರ ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡ್ತಾನೆ ಹೋಗ್ತಾರಲ್ಲ ನೋಡಿ. ಅದು ಸಂಘ ಪರಿವಾರದ ಒಂದು ತಂತ್ರಗಾರಿಕೆ. 100 ಸಲ ಸುಳ್ಳು ಹೇಳಿದ್ರೆ ಅದು ಸತ್ಯ ಆಗ್ತದೆ ಅನ್ನುವಂಥ.
ಅವರು ಈಗ ಸತ್ಯವನ್ನು ಹೇಳಿದರೆ ಅವರ ಬಟ್ಟ ಬಯಲಾಗ್ತದೆ. ಅದಕ್ಕಾಗಿ ಅವ್ರದ್ದೊಂದು ನೆಟ್ವರ್ಕ್ ಇದೆ. ಯಾವುದೇ ಒಂದು ಜನಪರ ವಿಷಯ ಆಗಲಿ, ಸತ್ಯ ವಿಷಯ ಆಗಲಿ, ಅದು ಜನರಿಗೆ ಗೊತ್ತಾಗದಿರಲಿ ಅನ್ನುವ ಕಾರಣಕ್ಕಾಗಿ ಅವರು ಪ್ರತಿಯೊಂದಕ್ಕೂ ಕೂಡ ಪರ್ಯಾಯವಾಗಿ ಸುಳ್ಳನ್ನು ಹಬ್ಬಿಸಲಿಕ್ಕೆ ತಂತ್ರಗಾರಿಕೆ ಮಾಡ್ತಾರೆ. ಎಲ್ಲ ರೀತಿ ಸಾಮಾಜಿಕ ನಾನಂತೂ ನನ್ನ ಬದುಕಿನ ಅನೇಕ ವರ್ಷಗಳಲ್ಲಿ ಅಂತ ಅನೇಕ ಸುಳ್ಳುಗಳ ಸರಮಾಲೆ ಅವರ ಚರಿತ್ರೆ, ಸಂಘ ಪರಿವಾರದ ಚರಿತ್ರೆ ಏನೆಂದ್ರೆ, ಇತಿಹಾಸ ಏನೆಂದ್ರೆ, ಸುಳ್ಳು ಹೇಳುವುದೇ ಅವರದ್ದು ಇತಿಹಾಸ ಎನ್ನುವುದು ನನಗೆ ಸಾವಿರ ಕರಾವಳಿಯಲ್ಲಿ ಯಕ್ಷಗಾನ ಪ್ರದರ್ಶನದ ವೇದಿಕೆಯಲ್ಲಿ ಕೂಡ ಏನೋ ರೈತರ ಹೋರಾಟವನ್ನು ಅವಹೇಳನ ಮಾಡುವಂತ, ಅಂದ್ರೆ ಯಕ್ಷಗಾನ ಅನ್ನೋದೊಂದು ಕಲೆ, ಅದೊಂದು ಪ್ರದರ್ಶನ, ಅಲ್ಲೋ ಏನೋ ಅದು ಪ್ರದರ್ಶನ, ಅದು ಯಕ್ಷಗಾನದ ಪ್ರದರ್ಶನ, ಅದು ಅಲ್ಲಿಯೂ ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ, ಅಥವಾ ಅಲ್ಲಿಯೂ ರೈತರ ಹೋರಾಟಕ್ಕೂ ಏನೋ ಸಂಬಂಧ ಇಲ್ಲ. ಈ ಯಕ್ಷಗಾನದ ಇದರಲ್ಲಿ ಕೂಡ ಏನು ರಂಗದಲ್ಲಿ ಕೂಡ ಕುಳಿತುಕೊಂಡು ಪಾತ್ರಧಾರಿ ರೈತರ ಹೋರಾಟದ ಬಗ್ಗೆ ಮತ್ತೆ ಅದಕ್ಕೆ ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾರೆ. ಅದೇ ನಾನು ಎಲ್ಲಾ ಕ್ಷೇತ್ರದಲ್ಲಿ ಈ ಸಂಘ ಪರಿವಾರದವ್ರದ್ದು, BJP ಅವ್ರದ್ದು, ಅವರು ಆ ರೀತಿಯ ಸುಳ್ಳುಗಳನ್ನು ನುಸುಳಿಸ್ತಾರೆ ಮತ್ತು ಸಾಮಾನ್ಯ ಜನ ಅದನ್ನು ಹೇಳಿಸ್ಲಿಕ್ಕೆ ತಯಾರಾಗ್ತಾರೆ. ಆದರೆ ಸತ್ಯ ಏನಂತ ನಾನು ಬಹಳ ಆ ಕಲಾವಿದನ ಹತ್ರ ನಾನು ಕೇಳೋದು, ಆ ಕಲೆಯನ್ನ ದುರುಪಯೋಗ ಮಾಡಬೇಡಿ, ಆ ಕಲೆಯನ್ನು ಸುಳ್ಳು ಹೇಳಲು ಪ್ರಯತ್ನಿಸಬೇಡಿ, ಆ ಕಲೆಯನ್ನ ನೀವು ನಿಮ್ಮದ ರಾಜಕೀಯ ಲಾಭಕ್ಕಾಗಿ ಯಾರನ್ನೋ ಸಮರ್ಥನೆ ಮಾಡೋದಕ್ಕಾಗಿ ಅದನ್ನು ಉಪಯೋಗಿಸಬೇಡಿ ಅಂತ ನಾನು ಎಲ್ಲ ಕಲಾವಿದರಲ್ಲಿ ವಿನಂತಿ ಮಾಡೋದು. ಯಾವುದೋ ಒಂದು ಪಕ್ಷದ, ಯಾವುದೋ ಒಂದು ಸಂಘಟನೆಯ ಧ್ಯೇಯ ಉದ್ಧೋರಣೆಗಳನ್ನ ಹೇಳಲಿಕ್ಕಾಗಿ ಇಂಥ ಕಲೆಯನ್ನು ದುರುಪಯೋಗ ಮಾಡಿ ಅಂತ ನಾನು ಅವರು ಕಳಕಳಿ. ರೈತರ ಚಳವಳಿ ಅಂತ ಹೇಳಿದ್ರೆ ನೀವು ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಿ. ನಾನು ಮೊದಲಾಗಿ ಹೇಳೋದು ಆ ಕಲಾವಿದನ ಹತ್ರ, ಸಂಘ ಪರಿವಾರದೇ ಕಿಸಾನ್ ಸಂಘಟನೆ ಇದೆ ಅಂತ, ಭಾರತೀಯ ಕಿಸಾನ್ ಸಂಘಟನೆ, ಅವರು ಸಮೇತ ಈ ರೈತ ಚಳವಳಿಯ ಉದ್ದೇಶಗಳನ್ನು ನಿರಾಕರಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ನೈತಿಕತೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ? RSS ನ ಅಂಗಸಂಸ್ಥೆ ಆಗಿರುವಂತಹ ಭಾರತೀಯ ಕಿಸಾನ್ ಯೂನಿಯನ್ ಕೂಡ, ಕಿಸಾನ್ ಸಂಘ ಕೂಡ ರೈತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ. ಅವರು ಕೂಡ ಹೋರಾಟ ಮಾಡ್ತೀವಿ ಅಂತ ಕಳೆದ ತಿಂಗಳಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಅಥವಾ ಕೋಟ್ಯಾಂತರ ಜನರ ಮಧ್ಯೆ ಈ ಹೋರಾಟ ಇವತ್ತು ಗಮನ ಸೆಳೀತಾ ಇದೆ. ಇದನ್ನು ದಾರಿ ತಪ್ಪಿಸಲಿಕ್ಕೆ ಬಹಳ ವ್ಯವಸ್ಥೆ ಯಾದವ್ ಶೆಟ್ಟಿ ಹೇಳಿದಾಗನೇ BJP ಸಂಘ ಪರಿವಾರ ಪಿತೂರಿಗಳು ಮಾಡ್ಕೊಂಡು ಬಂದಿದೆ. ಈ ಕಳೆದ 10 ತಿಂಗಳಿಂದ ರೈತರು ಹೋರಾಟದಲ್ಲಿದ್ದಾರೆ. ಇವರು ಏನು ಹೇಳ್ತಾ ಇದ್ದಾರೆ, 10 ತಿಂಗಳಿನಲ್ಲಿ ರೈತರು ಹೋರಾಟದಲ್ಲಿದ್ರೆ ನಾವು 10 ತಿಂಗಳು ತಿಂದದ್ದೇನು ಅಂದ್ರೆ ನಿಜವಾದ ರೈತರು ಹೊಲದ ಗದ್ದೆಗಳಲ್ಲಿದ್ದಾರೆ, ಇವರು ರೈತರಲ್ಲ ಅನ್ನುವ ಇದನ್ನೇ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಇಲ್ಲಿನ ಉಡುಪಿಯ MP ಶೋಭಾ ಕರಂದಾಜೆ ಕೂಡ ಅದೇ ರೀತಿ ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು, ಅಲ್ಲಿ ರೈತರು, ಅವರು ರೈತರಲ್ಲ ನೋಡಿ, ಅವರು ಮದ್ಯಪಾನ ಮಾಡ್ತಾರೆ, ಹಾಗೆ ಅಂತ ಏನೆಲ್ಲ ವಿಚಾರಗಳನ್ನು ಹೇಳಿದ್ರು. ಇದು ಮಾತ್ರ ಅಲ್ಲ, ರೈತರು ಮದ್ಯಪಾನ ಮಾಡ್ತಾರೆ ಅಂತ ಈಗ BJPಯ ಒಂದಷ್ಟು MLA ಮುಂದಷ್ಟು ಯಾರೋ MP-ಗಳದೆಲ್ಲ ಲಿಸ್ಟ್ ನೋಡಿದ್ರೆ ಅವರೆಲ್ಲ ಪ್ರತಿನಿತ್ಯನೂ ಕೋರ್ಟಿಗೆ ಹೋಗಿ ಸ್ಟೇ ತರ್ತಾ ಇರ್ತಾರೆ, ನನ್ನದು ಪ್ರಕಟಿಸಬೇಡಿ, ನನ್ನದು ಪ್ರಸಾರ ಮಾಡಬೇಡಿ ಅಂತ. ಒಂದು ಇದಕ್ಕೆ ಪೂರಕವಾಗಿ ಇಡೀ ದೇಶದ ಗಮನ ಸೆಳೆಯತಕ್ಕಂಥ ಒಂದು ವಿದ್ಯಾರ್ಥಿಗಳ ಹೋರಾಟ ದೆಹಲಿಯಲ್ಲಿ ನಡೆಯಿತು. ಇಡೀ ದೇಶದ ಗಮನ ಸೆಳೆಯಿತು. ಆ ಹೋರಾಟವನ್ನು ದಾರಿ ತಪ್ಪಿಸ್ಲಿಕ್ಕೆ ಆ ವಿದ್ಯಾರ್ಥಿಗಳ ಮೇಲೆ ಇಲ್ಲ ಸಲ್ಲದ ಅಶ್ಲೀಲವಾಗಿ ಏನೇನು ಅಪಪ್ರಚಾರಗಳನ್ನು ಮಾಡಿದ್ರು. ಅದೇ ರೀತಿ ಗುಜರಾತ್ನಲ್ಲಿ ಅಲ್ಲಿ ಜಾಟ್ ಸಮುದಾಯ ಅಂತೇಳಿ ಬಾರಿ ದೊಡ್ಡ ಹೋರಾಟ ಆಯ್ತು. ಅದರ ನಾಯಕನನ್ನೇ ಜೈಲಿಗೆ ಹಾಕಿದ್ದು, ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗೆ ಅಂದ್ರೆ ಅವರಿಗೆ ವಿರುದ್ಧವಾಗಿ ಏನಾದರೂ ಆದ್ರೆ ಅದರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಮತ್ತೆ ಈ ಹೋರಾಟ, ವಿಶೇಷವಾಗಿ ಈ ಹೋರಾಟ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಇತರ ದೇಶಗಳ ಗಮನ ಸೆಳೆಯಲಿಕ್ಕೆ ಸಾಧ್ಯತೆ ಆಗಿದೆ. ಎಷ್ಟೋ ದೇಶಗಳ ಪಾರ್ಲಿಮೆಂಟಿನಲ್ಲಿ ಈ ಭಾರತ ದೇಶದ ಈ ಕೇಂದ್ರ ಸರ್ಕಾರಕ್ಕೆ ಚೀತು ಅಂತ ಉಗಿದಿದ್ದಾರೆ. ನೀವು ರೈತರ ಸಮಸ್ಯೆಗಳನ್ನು, ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಅಮೆರಿಕದ ಪಾರ್ಲಿಮೆಂಟೇರಿಯನ್ಸ್ ಮಾತಾಡಿದ್ದಾರೆ, ರೈತರ ಸಮಸ್ಯೆ ಪರಿಹರಿಸಿ, ನೀವು ಮಧ್ಯಪ್ರವೇಶ ಮಾಡಿ ಅಂತ ಹೇಳಿದ್ದಾರೆ. RSS ಹೇಳಿದೆ. RSS ಹೇಳಿಲ್ವಾ ರವಿಕಿರಣ್ ಅವರೇ? ಅದು ಕಿವಿ ಮಾತು ಹೇಳಿದೆ. ನಾವು ಅವತ್ತೇ ಹೇಳಿದ್ದೇವೆ, ಕಿವಿ ಮಾತಲ್ಲ ಕಿವಿ ಹಿಂಡಿ ಹೇಳಿ ಅಂತ ಹೇಳಿದ್ದೇವೆ. ಈಗ ಒಟ್ಟಾರೆಯಾಗಿ BJP ಸರ್ಕಾರ ಮತ್ತು ಅವರ ಪಟಲಾಮಿ ಏನಿದೆ ಇವತ್ತು ರೈತ ಚಳವಳಿಯ ಬಗ್ಗೆ ಮಾತಾಡ್ತದೆ ಅಥವಾ ಬೇರೆ ವಿಚಾರವನ್ನು ಯಾಕೆ ಮಾತಾಡ್ತಾ ಕೇಳಿದ್ರೆ ಅವರ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮೊದಲು ಈ ದೇಶದ ಸಂಪತ್ತಿನ ಬಗ್ಗೆ ಮಾತಾಡ್ತಾ ಇದ್ರು. ಕಾಂಗ್ರೆಸ್ ಮತ್ತು ಇತರ ಆಡಳಿತ ಮಾಡಿದವರೆಲ್ಲರೂ ಕೂಡ ಕಪ್ಪು ಹಣವನ್ನು ತಗೊಂಡು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಈಗ ಇವತ್ತು ಕೂಡ ಅವ್ರು ಹೇಳ್ತಾ ಇದ್ದಾರೆ ಅದು ಗುಂಡಿ ದಿಂಜಾವೋ ನಮ್ಮ ಅಂತ ಇಲ್ಲಿಯ ಲೋಕಲ್ ಕಾರ್ಯಕರ್ತರು ಆ ಪಟ್ಲ ಹೇಳ್ತಾ ಇದ್ದಾರೆ.
ದುಂಬದ ಸರ್ಕಾರ ಮಾಡ್ತಾರೆ, ಗುಂಡಿ ಇಂಜಿನಿಯರ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಾನು ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಈ ದೇಶಕ್ಕೆ ಇದ್ದಂಥ ಸಾಲ 55 ಲಕ್ಷ ಕೋಟಿ ರೂಪಾಯಿ. ಇವರೀಗ ಹೊಸದಾಗಿ ಮಾಡಿರ್ತಕ್ಕಂಥ ಸಾಲ 100 ಲಕ್ಷ ಕೋಟಿ ರೂಪಾಯಿ. ಆಗ ಈಗ ಒಟ್ಟು ಇರ್ತಕ್ಕಂಥ ಭಾರತ ದೇಶದ ಸಾಲ 155 ಲಕ್ಷ ಕೋಟಿ ರೂಪಾಯಿ. ಇವರ ಈ ತುಘಲಕ್ ಟ್ಯಾಕ್ಸೇಷನ್ ಏನಿದೆ, ಈ ಟ್ಯಾಕ್ಸೇಷನ್ ಇಂದ ಇವತ್ತು ಪ್ರತಿಯೊಬ್ಬ ಮನುಷ್ಯ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಿನಿಮಮ್ ಇವತ್ತು ತೆರಿಗೆಯನ್ನು ಕಟ್ತಕ್ಕಂಥದ್ದು ಬಂದಿದೆ. ಇವತ್ತು ಇವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ತೈಲ ಬೆಲೆ ಏರಿಕೆಗೂ ರೈತರಿಗೆ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ, ಅಸಂಬಂಧ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ. ಇದು ಸ್ವತಂತ್ರ ಚಳವಳಿಯೇ ಪ್ರಾರಂಭ ಆದ್ದು ರೈತ ಚಳವಳಿಯಿಂದ. ಇವತ್ತು ಟ್ಯಾಕ್ಸೇಷನ್ ವಿರುದ್ಧವಾಗಿ ಚಳವಳಿ ಪ್ರಾರಂಭ ಆದ್ದು 1837 ನಮ್ದು ಈ ಭಾಗದ ಚಳವಳಿ ಇದೆ, ರೈತ ಚಳವಳಿ. ಬ್ರಿಟಿಷರ ವಿರುದ್ಧ ಚಳವಳಿ ಮಾಡಿದ್ದು ಯಾಕೆ? ಟ್ಯಾಕ್ಸೇಷನ್ ವಿರುದ್ಧ. ಇದು ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭದ ಯಾಕೆ? ಕ್ವಿಟ್ ಇಂಡಿಯಾ ಚಳವಳಿ ಕೂಡ ಈ ಟ್ಯಾಕ್ಸೇಷನ್ ಮೇಲೆ ನಡೆದಿರ್ತಕ್ಕಂಥದ್ದು. ಇವತ್ತು ಈ ದೇಶದ ಜನರ ಕಿಸೆಯನ್ನ ಏನು ಕಿಸೆಯಲ್ಲಿರ್ತಕ್ಕಂಥ ಹಣವನ್ನು ಕದೀತಕ್ಕಂಥ ಕೆಲಸವನ್ನ ಏನು ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಮಾಡ್ತಾ ಇದೆ, ಇದನ್ನು ತಡಿತಕ್ಕಂಥ ವ್ಯವಸ್ಥೆಗೆ ಈ ಜಿಲ್ಲೆಯ ಜನ ಸ್ವಯಂ ಪ್ರೇರಿತರಾಗಿ 27ನೇ ತಾರೀಕಿಗೆ ನಿಮ್ಮ ಸ್ವಾಭಿಮಾನ ಬದುಕಿನ ರಕ್ಷಣೆಗಾಗಿ, ಈ ದೇಶದ ಸಂಪತ್ತಿನ ರಕ್ಷಣೆಗಾಗಿ, ಈ ದೇಶದ ಗ್ರಾಮೀಣ ಏನು ಸಂಸ್ಕೃತಿಯ ರಕ್ಷಣೆಗಾಗಿ ನೀವಿವತ್ತು ಗಂಡು ಕಲೆ ಯಕ್ಷಗಾನದವರು ಮಾತಾಡ್ತಿರಲ್ಲ, ಇದು ಉಳಿಬೇಕು ಅಂತಾದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಇರುವುದಿಲ್ಲ, ಹಳ್ಳಿ ವಾತಾವರಣ ಇರುವುದಿಲ್ಲ. ಇದು 6,25,000 ಹಳ್ಳಿಗಳ ದೇಶ, ಇದು ಒಕ್ಕೂಟ ವ್ಯವಸ್ಥೆಯ ದೇಶ. ಈ ಸಂಸ್ಕೃತಿ ವಿಭಿನ್ನ ಆಗಿದೆ. ಇಲ್ಲಿ ಎಷ್ಟು ಗಟ್ಟಿಯಾಗಿರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆ ಯಾವ ದೇಶದಲ್ಲೂ ಇಲ್ಲ. ಇದನ್ನ ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ, ಸಂಸ್ಕೃತಿನ ಉಳಿಸ್ಕೊಳ್ಳಿಕ್ಕೆ 27ನೇ ತಾರೀಕಿಗೆ ನೀವು ಎಲ್ಲೇ ಇರಿ, ಹೇಗೆ ಇರಿ, 27ನೇ ತಾರೀಕಿನ ಏನು ಭಾರತ್ ಬಂದಿಗೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಂಬಲಿಸಬೇಕು. ಮತ್ತು ಏನು ನಾವು ಪ್ರತಿಭಟನಾ ಸಭೆ ಮಾಡ್ತಾ ಇದ್ದೇವೆ ಅಲ್ಲಿ ಬರಬೇಕು. ಸತ್ಯಾಂಶಗಳನ್ನು ಇನ್ನಷ್ಟು ಸವಿವರವಾಗಿ ನಿಮ್ಮ ಮುಂದೆ ನಾವು ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದನ್ನು ಜನತೆಗೆ ತಲುಪಿಸುವ ಮೂಲಕ ಈ ಸರ್ಕಾರ ಯಾವ ರೀತಿಯಲ್ಲಿ ಈ ದೇಶದ ಆಸ್ತಿ ಸಂಪತ್ತು, ಜನರ ಸಂಪತ್ತು ಅನ್ನ ಲೂಟಿ ಮಾಡ್ತಿದೆ, ಇದನ್ನು ಹೇಗೆ ತಡಿಬೋದು ಅಂತ ಹೇಳುವಂಥ ನಿರ್ಣಯ ಕೈಗೊಳ್ಳಬೇಕಾಗಿದೆ. ನೀವೆಲ್ಲರೂ ಅವತ್ತು ಭಾಗವಹಿಸ್ತೀರಿ, ಬೆಂಬಲಿಸ್ತೀರಿ. ಅನ್ನ ಉಣ್ಣುವ ಎಲ್ಲರೂ ಕೂಡ ಆ ಒಂದು 27ನೇ ತಾರೀಕಿನ ಭಾರತ್ ಬಂದಿಗೆ ಕೈ ಜೋಡಿಸಬೇಕು ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ಕೊತಾರೆ. 27ನೇ ತಾರೀಕಿಗೆ ಬಂಟ್ವಾಳದ PC ರೋಡ್ನಲ್ಲಿ ಏನು ಹೆದ್ದಾರಿ ಬಂದು ನಡೀಲಿಕ್ಕೆ ಇದೆ ಅಂತ ನೀವು ಪ್ರಕಟಣೆ ಮಾಡಿದ್ದೀರಿ. ಉಳಿದ ಭಾಗಗಳಲ್ಲಿ ಜನಜೀವನ ಆ ದಿವಸ ಯಾವ ರೀತಿ ಇರಬೇಕಂತ ನಿಮ್ಮ ನಿರೀಕ್ಷೆಗಳು? ಅವತ್ತು ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲ ಸಂಘಟನೆಯವರು ಕೂಡ, ವರ್ತಕರು ಇರ್ಬೋದು, ಆಟೋ ಚಾಲಕ ಮಾಲಕರು ಇರ್ಬೋದು, APMCಯಲ್ಲಿ ಬೇರೆ ಬೇರೆ ಹಮಾಲಿಗಳಿರ್ಬೋದು, ಎಲ್ಲರೂ ಕೂಡ ಅವತ್ತು ಒಂದು ದಿನ ಲಾಕ್ಡೌನಲ್ಲಿ ತಿಂಗಳಾನುಗಟ್ಟಲೆ ನೀವು ಮನೆಯಲ್ಲೇ ಇದ್ರಿ. ಯಾಕಂದ್ರೆ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ. ಇವತ್ತು ಕೂಡ ಕೋವಿಡ್ ಇದ್ದು ಗೈಡ್ಲೈನ್ಸ್ ಅಂತ ಹೇಳ್ತಾರೆ, ಕೋವಿಡ್ ಗೈಡ್ಲೈನ್ಸ್ ಅಂತ. ರಾಜಕೀಯ BJP ಅವರ ಕಾರ್ಯಕ್ರಮಕ್ಕೆ ಗೈಡ್ಲೈನ್ಸ್ ಯಾವುದಿಲ್ಲ. ಅವ್ರು ಏನು ಮಾಡ್ಬೋದು, ಅವರು ಮಾಡಿದ್ದೆಲ್ಲ ಸರಿ. RSS ಕಾರ್ಯಕ್ರಮ ಮಾಡ್ಬೋದು, ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಆದರೆ ಜನರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರದು. ಆ ಧ್ವನಿಯನ್ನ ಹೇಗೆ ನಿಲ್ಲಿಸಬೇಕು ಅಂತ ಹೇಳೋದಕ್ಕೆ ಇವತ್ತು ಗೈಡ್ಲೈನ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಗೈಡ್ಲೈನ್ಸ್ ಇಂದಾಗಿ ಈಗ ವೀಕೆಂಡ್ ಕರ್ಫ್ಯೂ ಯಾರಿಗೆಲ್ಲ ತೊಂದರೆ ಆಗಿತ್ತು, ಈಗ ಅದನ್ನು ಮತ್ತೆ ಸಡಿಲ ಮಾಡಿದ್ದಾರೆ. ನಾನು ಹೇಳುವಂಥದ್ದು, ಜನರ ಸ್ವಾತಂತ್ರ್ಯಕ್ಕೆ ಯಾಕೆ ಧಕ್ಕೆ ತರ್ತೀರಿ ಕೋವಿಡ್ ಹೆಸರಲ್ಲಿ? ನೀವು ಬೇರೆಲ್ಲ ಮಾಡ್ಬೋದಂತೆ. ನಾವು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವವರು, ಜನರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು ಸೇರ್ಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಸೇರ್ಬೇಕು. ಒಂದು ವಿದ್ಯುತ್ ಅನ್ನೋದು ಬದುಕಿನ ಜೀವಾಲ. ವಿದ್ಯುತ್ ಇಲ್ಲದಿದ್ರೆ ಕೈಗಾರಿಕೆ ಇಲ್ಲ, ಕೈಗಾರಿಕೆ ಇಲ್ಲದಿದ್ರೆ ಉದ್ಯೋಗ ಇಲ್ಲ. ಈ ಎಲ್ಲ ರೀತಿಯಂಥ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದರೆ ಏನೆಲ್ಲ ಅನಾಹುತ ಆಗ್ತದೆ ಈ ಸಮಾಜದ ಎಲ್ಲ ವಿಭಾಗದ ಜನರಿಗೆ. ಅಂದರೆ ಸಾಮಾನ್ಯ ಒಂದು ಬಡ ಕುಟುಂಬದ ಮನೆಗೂ ಆಗಲಿ, ಸಣ್ಣ ವ್ಯಾಪಾರಕ್ಕಾಗಲಿ, ಕೈಗಾರಿಕೆಗಾಗಲಿ ಎಲ್ಲ ರೀತಿಯಲ್ಲಿ ವಿದ್ಯುತ್ ಉಪಯೋಗ. ಅಂಥ ವಿದ್ಯುತ್ ನಾವೊಂದು ಯೂನಿಟಿಗೆ 2 ರೂಪಾಯಲ್ಲಿ ತಗೊಳ್ಳೋದಿದ್ರೆ ಅದು ಇನ್ನು ಖಾಸಗೀಕರಣ ಮಾಡುವ ಮುಖಾಂತರ ಅದು 4 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಅದಕ್ಕೆ ಅದು ಎಲ್ಲರಿಗೂ ತಟ್ಟುವುದಿಲ್ವ? ಇದನ್ನು ಅರ್ಥ ಮಾಡಿಕೊಳ್ಬೇಕಂತ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ. ಅಂದರೆ ವಿದ್ಯುತ್ ಹೇಗೆ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ವಿದ್ಯುತ್ ಉತ್ಪಾದನೆ ಮಾಡಿದವರಿಗೆ ನರೇಂದ್ರ ಮೋದಿ ಅಲ್ಲಿ ಮುಖ್ಯವಾಗಿ ನಾನು ಉದಾಹರಣೆಗೆ ಹೇಳಿದರೆ 20 ಲಕ್ಷ ಕೋಟಿಯಲ್ಲಿ 1.5 ಲಕ್ಷ ಕೋಟಿ ಗೌತಮ್ ಅದಾನಿಗೆ ಕೊಟ್ಟಿದ್ದಾರೆ ಪ್ಯಾಕೇಜ್ನಲ್ಲಿ. ಆ 20 ಲಕ್ಷ ಕೋಟಿಯಲ್ಲಿ ನರೇಂದ್ರ ಮೋದಿ ಕೊಟ್ಟದ್ರು ನಮ್ಮ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರಿಗೆ ಸಿಕ್ಕಿದೆಯಾ? ನಮ್ಮ ಜಿಲ್ಲೆಯಲ್ಲಿ ಹೋಟೆಲ್ ಕಾರ್ಮಿಕರಿಗೆ ಸಿಕ್ಕಿದೆಯಾ? ನಮ್ಮ ಜಿಲ್ಲೆಯಲ್ಲಿ ಡ್ರೈವರ್ ಕಂಡಕ್ಟರ್ಗೆ ಸಿಕ್ಕಿದೆಯಾ? ಯಾರಿಗಾದರೂ ಬಡವರಿಗೆ ಸಿಕ್ಕಿದೆಯಾ? ಅಂಥ 20 ಲಕ್ಷ ಕೋಟಿ ಪ್ಯಾಕೇಜನ್ನು ಉತ್ಪಾದನೆ ಮಾಡುವ ಗೌತಮ್ ಅದಾನಿಗೆ ಕೊಡುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಇದನ್ನು ಖಾಸಗೀಕರಣ ಮಾಡುವ ಮುಖಾಂತರ
ಇದು ಕುಟೀರ ಜೊತೆಗಿಲ್ಲ, ಭಾಗ್ಯ ಜೊತೆಗಿಲ್ಲ, 10 HP ಪಂಪ್ ಸಣ್ಣ ರೈತರಿಗಿಲ್ಲ, ಎಲ್ಲವೂ ಕೂಡ ದುಬಾರಿಯಾಗಿ ಉಚಿತ ಕೊಡುವುದೇ ಇಲ್ಲ ಅನ್ನುವ ರೀತಿಯಲ್ಲಿ ಖಂಡಿತ ಕೂಡ ಇದು ದೊಡ್ಡದಾದ ಮರಣಾಂತಿಕ ಪೆಟ್ಟು ದೇಶದ ಜನರ ಎಲ್ಲರಿಗೂ ತಟ್ಟುತ್ತದೆ ಎನ್ನುವುದಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು, ಇದು ನಿಮಗೂ ತಟ್ಟುತ್ತದೆ, ನಿಮ್ಮ ಬದುಕಿಗೂ ತಟ್ಟುತ್ತದೆ. ಇಲ್ಲಿ ರೈತರು ಮಾತ್ರ ಅಲ್ಲ, ಎಲ್ಲ ವಿಭಾಗದ ಜನರಿಗೂ ಈ BJPಯ ಮರಣ ಶಾಸನ ಅವರಿಗೆ ಅವರ ಬದುಕಿಗೆ ಮರಣಾಂತಿಕ ಪೆಟ್ಟು ಕೊಡ್ತದೆ. ಆದ್ದರಿಂದ 27ರ ಈ ಭಾರತ್ ಬಂದಿದೆ ಏನಿದೆ ಅದಕ್ಕೆ ನೀವೆಲ್ಲರೂ ಕೂಡ ಬೆಂಬಲಿಸಬೇಕಂತ ನಾನು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಈಗ BJPಯ ವಿಚಾರಕ್ಕೆ ಬರುವಾಗ BJPಯದೇ ಅಂಗಸಂಸ್ಥೆ ಏನು ಭಾರತೀಯ ಕಿಸಾನ್ ಸಂಘ ಅವರು ಮೊನ್ನೆ ಕೂಡ ದಿಲ್ಲಿಯ ಒಳಗಡೆ ಕೂಡ ಹೇಳಿದರು, ಬೇರೆ ಕಡೆ ಕೂಡ ಹೇಳಿದರು, ರೈತರ ಏನು ಈ ಒಂದು ಹೋರಾಟ ಅದರ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಕೂಡ ಏನು ನೇರವಾಗಿ ಅವರ ಜೊತೆಗೆ ಭಾಗಿಯಾಗದಿದ್ದರೂ ಕೂಡ ಹೋರಾಟ ಮಾಡ್ತೇವೆ. ಹೋರಾಟ ಅಂದರೆ ಸರ್ಕಾರಕ್ಕೆ ಮೋದಿಗೆ ಗಡುವು ಕೊಡ್ತೇವೆ, ನೀವು ಇದನ್ನು ಏನು ವಾಪಸ್ ಪಡಿಬೇಕು ಅಂತ. ಸೊ ನಾನು ಕೇಳುವಂಥದ್ದು ಇದು ಒಂದು ಕಡೆ BJPಯವರು ಏನು ಹೋರಾಟಗಾರರನ್ನು ಟೀಕೆ ಮಾಡುವಂಥದ್ದು, ಒಂದು ಕಡೆ ರೈತರನ್ನು ಅವರು ರೈತರೇ ಅಲ್ಲ ಅಂತ ಹೇಳುವಂಥದ್ದು, ಅದೇ BJPಯದು ಅದೇ ಶಾಲೆ ಹಾಕಿಕೊಳ್ಳುವ ಕಾರ್ಯಕರ್ತರು ಇತ್ತ ಕಡೆ ಬಂದು ಇಲ್ಲ ರೈತರ ಹೋರಾಟ ಅದು ನ್ಯಾಯವಾದದ್ದು ಅಂತ ಹೇಳುವಂಥದ್ದು. ಎಂತ ಹೇಳ್ತಾರೆ? BJP ಸಂಘ ಪರಿವಾರಕ್ಕೆ ಈ ರೈತರ ಹೋರಾಟವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಇದರ ಸತ್ಯಾಂಶ ಇದೆ. ಈಗಾಗಲೇ ನೋಡಿ, ಒಂದು ವೆರಿ ಸಿಂಪಲ್, ಒಂದು ಸಂಘಟನೆ ಇದರ ಗಂಭೀರತೆ ಎಷ್ಟಿದೆ ಅಂದ್ರೆ, ರೈತ ಸಂಘಟನೆಗಳು ಈಗಾಗಲೇ ಹೇಳಿದ್ರು 500ಕ್ಕೂ ಮಿಕ್ಕಿ 600ರಷ್ಟು ರೈತ ಸಂಘಟನೆ ಇಡೀ ದೇಶದಲ್ಲಿ 10 ತಿಂಗಳು ಹೋರಾಟ ಮಾಡೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಅಂದ್ರೆ ಇವತ್ತಿನ ಕಾರ್ಪೊರೇಟ್ ಕಂಪನಿಗಳು ಅಥವಾ ಮಾಧ್ಯಮಗಳು ಕೂಡ ಯಾವ ರೀತಿ ಅದನ್ನ ಅಡಗಿಸಿಟ್ಟಿವೆ ಅಂದ್ರೆ, ಮೊನ್ನೆ ಮುಜಾಫರ್ ನಗರದಲ್ಲಿ ಇಡೀ ದೇಶದ ಗಮನ ಸೆಳೆಯತಕ್ಕಂಥ 10 ಲಕ್ಷ ರೈತರು ಹೋರಾಟ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹರಿಯಾಣದಲ್ಲಿ ಲಕ್ಷ ರೈತರು ಹೋರಾಟ ಮಾಡಿದ್ದಾರೆ, ಹಿಮಾಚಲದಲ್ಲಿ ಮಾಡಿದ್ದಾರೆ, ಪಂಜಾಬ್ನಲ್ಲಿ ಮಾಡಿದ್ದಾರೆ, ಉತ್ತರ ಭಾರತದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಜಿಲ್ಲೆಯಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಎಲ್ಲಿಯಾದ್ರೂ ಇವತ್ತು ರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲಿ ಬರುತ್ತಾ ಅಂದ್ರೆ, ಇವತ್ತು ಅವರನ್ನ ನೀವು ಎಷ್ಟೇ ಅದುಮಿಟ್ಟುಕೊಳ್ಳಿ, ಎಷ್ಟೇ ನೀವು ಕತ್ತಲೆ ಕೋಣೆಯಲ್ಲಿಡಿ, ಈ ರೈತರ ಹೋರಾಟ ಮತ್ತೆ ಇವತ್ತು ಅದು ಭುಗಿಲೆದ್ದು ಬರುತ್ತೆ. ಅದಕ್ಕೆ ಒಂದು ಒಳ್ಳೆಯ ಇದೇನೆ ಉದಾಹರಣೆನೆ ನಾಳೆ 27ರ ಭಾರತ್ ಬಂದ್. ನೋಡಿ ಯಾವ ರೀತಿಯ ಭಾರತ್ ಬಂದ್ ಸಕ್ಸಸ್ ಆಗುತ್ತೆ ಅನ್ನುವಂಥ. ರೈತರ ಹೋರಾಟ ಮತ್ತು ಕೃಷಿ ಕಾಯ್ದೆ ವಿಚಾರಕ್ಕೆ ಬರುವಾಗ ಸುನಿಲ್ ಕುಮಾರ್ ಬಜಾಲ್ ಅವರು ಹೇಳಿದಾಗೆ ನಮ್ಮ ರಾಷ್ಟ್ರೀಯ ವಾಹಿನಿಗಳು ಅಥವಾ ಪ್ರಮುಖ ಮುಖ್ಯ ವಾಹಿನಿಯ ಪತ್ರಿಕೆಗಳು, ಸುದ್ದಿ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಅದನ್ನು ಆಲ್ಮೋಸ್ಟ್ ಬ್ಲಾಕ್ ಔಟ್ ಮಾಡಿದ ರೀತಿ. ಸೊ ಅದಕ್ಕಾಗಿ ರೈತ ಹೋರಾಟಗಾರರು ಕೂಡ ಹೇಳ್ತಾ ಇದ್ರು, ನಾವೇನು ನಿಮ್ಮನ್ನು ನಂಬಿಕೊಂಡು ಚಳವಳಿ ಮಾಡ್ತಾ ಇಲ್ಲ, ನಾವು ನಮ್ಮ ಮಾಧ್ಯಮಗಳ ಮೂಲಕ, ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ನಮ್ಮ ಹೋರಾಟವನ್ನು ತೋರಿಸ್ತೇವೆ. ಸೊ ನೀವು ಬ್ಲಾಕ್ ಔಟ್ ಮಾಡಿದ್ದೀರಿ ಅಂತ ಒಂದೇ ಕಾರಣಕ್ಕೆ ನಾವೇನು ಪ್ರತಿಭಟನೆಯನ್ನು ಕುಳಿತ ಜಾಗದಿಂದ ಎದ್ದು ಹೋಗಲಿಕ್ಕೆ ತಯಾರಿಲ್ಲ. ನಮ್ಮ ಏನು ಬೇಡಿಕೆ ಈಡೇರೋ ತನಕ ನಾವು ಕುಳಿತಲ್ಲಿಂದ ಕದಲುವುದಿಲ್ಲ ಅಂತ. ಈಗ ರವಿಕಿರಣ್ ಅವರೇ ಮತ್ತೆ ಯಾದವ್ ಶೆಟ್ಟಿ ಅವರೇ ಕದಲುವುದಿಲ್ಲ ಅಂತ, ಯಾಕಂದರೆ ಅಲ್ಲಿ ದಿಲ್ಲಿಯ ಬಾರ್ಡರ್ ಯಾವುದು ಸಿಂಗು, ಟೀಕ್ರಿ, ಗಾಜಿಯಾಬಾದ್ನಲ್ಲಿ ಲಕ್ಷಾಂತರ ಜನ ಕುಳಿತುಕೊಂಡಿದ್ದಾರೆ. ಇವತ್ತು ಕೂಡ 10 ತಿಂಗಳಾಯಿತು. ಈ ನಿಮ್ಮ 27ರ ತಾರೀಕಿನ ಅಖಿಲ ಭಾರತ ಬಂದ್ ಬಳಿಕ ಕೂಡ ಸರ್ಕಾರ ಸ್ಪಂದಿಸದೆ ಹೋದರೆ ಖಂಡಿತವಾಗಿ ಚಳವಳಿ ನಿಲ್ಲೋದಿಲ್ಲ. ಇನ್ನೊಂದು, ಈ ಚಳವಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವಾಗ್ಲಿ ಅಥವಾ ಡೆಲ್ಲಿ ಸುತ್ತಮುತ್ತಲಾಗ್ಲಿ ಪ್ರಚಾರಕ್ಕಲ್ಲ, ನಮ್ಮ ಬದುಕು ರಕ್ಷಣೆಗೆ, ನಮ್ಮ ಬದುಕನ್ನು ಕಿತ್ತುಕೊಳ್ಳೋದನ್ನು ತಡೀಲಿಕ್ಕೆ ನಾವು ಕೂತಿದ್ದೇವೆ. ಇಲ್ಲ, ಅವರು ಹೇಳ್ತಾರೆ ನಿಮಗೆ ಬೇಕಾದಷ್ಟು ಬೆಂಬಲ ಬೆಲೆ ಕೊಡ್ತಾ ಇದ್ದೇವೆ ಅಂತ ಮೊನ್ನೆ ಕೂಡ ಹೇಳಿದ್ರು. ಅಲ್ಲ, ಬೆಂಬಲ ಬೆಲೆ ಪ್ರಧಾನಿ ಕೂಡ ಹೇಳಿದ್ರು, ಮತ್ತೆ ಅವರೆಲ್ಲ ಸಚಿವ ಸಂಪುಟದವರು ದಿನಾ ಬೆಳಿಗ್ಗೆ ಎದ್ದು ಹೇಳ್ತಾರೆ ಅದನ್ನೇ, ಬೆಂಬಲ ಬೆಲೆ ಬೇಕಾದಷ್ಟು ಕೊಟ್ಟಿದ್ದೇವೆ. ಅಲ್ಲ, ಈ ದೇಶದಲ್ಲಿ ಎಷ್ಟು ಬೆಳೆಗಳಿದ್ದಾವೆ ಗೊತ್ತಿದೆಯಾ ಅವರಿಗೆ? ಇವರು ಎಷ್ಟು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ನೋಡಿ. MSP ಅಂತ ಘೋಷಣೆ ಮಾಡಿದವರು ಏನು, ಯಾವ ಅಮೌಂಟ್ ಅನ್ನು ಘೋಷಣೆ ಮಾಡಿದ್ದಾರೆ? A2 + FL ಕೊಟ್ಟಿದ್ದಾರೆ. A2 FL ಅಂದ್ರೆ ನಾವು ಏನು ಅದಕ್ಕೆ ಹೂಡಿಕೆ ಮಾಡ್ತೇವೆ ಮತ್ತು ಫ್ಯಾಮಿಲಿ ಲೇಬರ್ ಅಷ್ಟನ್ನು ಮಾತ್ರ ಇವರಿಗೆ MSP ಅಂತ ಹೇಳ್ತಾ ಇದ್ದಾರೆ. ಅದಲ್ಲ MSP. ನಾವು ಕೇಳ್ತಾ ಇರ್ತಕ್ಕಂಥ MSP ಪ್ರೊಡಕ್ಷನ್ ಕಾಸ್ಟ್ ಪ್ಲಸ್ 50%. ಎಷ್ಟು ನಾವು ಅದಕ್ಕೆ ಖರ್ಚು ಮಾಡ್ತೇವೆ, ಗದ್ದೆಯಲ್ಲಿ ಬೆಳಿಲಿಕ್ಕೆ ಹಾಕಿರ್ತೀರಿ ಗೊಬ್ಬರ, ಅದು ಇದು ಎಷ್ಟು ವ್ಯಯವಾಗಿರುತ್ತೆ ಅದರ ಮೇಲೆ 50%. ಪ್ರಮುಖವಾಗಿ ಕೇಂದ್ರ ಸರ್ಕಾರವೇ ಆಯೋಜಿಸಿದಂತ ಕೃಷಿ ಆಯೋಗ ಇದೆ. ಅದು ದೇಶದಾದ್ಯಂತ ಎಲ್ಲಾ ರೀತಿ ಸ್ಟಡಿ ಮಾಡಿ ಅದಕ್ಕೆ ಒಂದು ವರದಿ ಕೊಟ್ಟಿದೆ. ಅದು ವರದಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಬಹಳ ಸ್ಪಷ್ಟವಾಗಿ ಕೃಷಿ ಉತ್ಪನ್ನ ಎಷ್ಟು ಖರ್ಚಾಗ್ತದೆ ಅದಕ್ಕೆ 50% ಸೇರಿಸಿಕೊಡ್ಬೇಕೆನ್ನುವುದು ಇದಿದೆ. ಮತ್ತು ಅದನ್ನು ನರೇಂದ್ರ ಮೋದಿ ಅವರು
ಚುನಾವಣಾ ಪೂರ್ವದ 400 ಬಹಿರಂಗ ಸಭೆಗಳಲ್ಲಿ ಬಹಳ ಸ್ಪಷ್ಟವಾಗಿ ದೇಶದ ಜನಕ್ಕೆ ಮಾತು ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಅದವರು ಕಪ್ಪು ಹಣ ಎಲ್ಲ ತಂದು ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಬಿಡಿ. ಅಲ್ಲ, ಅವರು 400 ಸಭೆಗಳಲ್ಲಿ ಇದನ್ನು ಹೇಳಿದ್ದಾರೆ, ನಾವು ಜಾರಿ ತರ್ತೇವೆ. ಮತ್ತೆ ಹೇಳಿದ ಅವರೇ ಸುಪ್ರೀಂ ಕೋರ್ಟ್ಗೆ ಅಭಿದಾವತ್ತು ಕೊಡ್ತಾರೆ, ಆಗುದಿಲ್ಲ ಅಂತ. ಇದನ್ನು ನಾವು ಪ್ರಶ್ನೆ ಮಾಡುದು, ಯಾರು ಸುಳ್ಳುಗಾರರು, ಯಾರು ಮೋಸಗಾರರು, ಯಾರು ವಿಶ್ವಾಸಘಾತಕರು ಅಂತ ಹೇಳುದು ನಾವು ಸಾರ್ವಜನಿಕರು ಇದನ್ನೇ ಕೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ ಹೌದಾ ಅಲ್ವಾ, ಸುಪ್ರೀಂ ಕೋರ್ಟ್ ಅಭಿದಾವ ಸಲ್ಲಿಸ ಹೌದಾ ಅಲ್ವಾ, ಮತ್ತು ದೇಶದ ರೈತರಿಗೆ ಒಂದು ಆಶಾಕಿರಣವಾಗಿರುವ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ, ಅದು ನಿಜಕ್ಕೂ ಆಶಾಕಿರಣ, ಅದೇ ನಿಜವಾದ ವೈಜ್ಞಾನಿಕವಾದ ಪರ್ಯಾಯ. ಅದು ಬಿಟ್ಟು ನೀವು ಅನೇಕ ಈಗ ಅಡಿಕೆಗೇನೋ ಇಲ್ಲಿ ಬೆಲೆ ಇರ್ಬೋದು ಯಾವುದೋ ಒಂದು ಕಾರಣದ, ಆದ್ರೆ ಬಹಳಷ್ಟು ರಬ್ಬರ್ ಇರ್ಲಿ, ಇತರ ಬೆಳೆಗಳಿರ್ಲಿ, ಅಥವಾ ದೇಶದ ಅನೇಕ ನಮ್ಮ ಕರಾವಳಿ ಭಾಗದಲ್ಲಿ ಬರ್ತವೆ. ಸಂಕಷ್ಟಕ್ಕೊಳಗಾಗಿದ್ದಾರೆ. ಒಂದು ನಾನು ಈ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನಾವು ನಿರಂತರ ಹೋರಾಟದಿಂದ ಕರಾವಳಿಗೆ ಭತ್ತದ ಬೇಸಾಯಕ್ಕೆ ವಿಶೇಷ ಪ್ಯಾಕೇಜ್ ಬಂದಿತ್ತು. 1 ಹೆಕ್ಟೇರು ಭತ್ತದ ಬೆಳೆಯುವವನಿಗೆ 7,500 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್. ಅವನು 3 ಬೆಳೆಯೂ ಮಾಡ್ಬೋದು, 3 ಬೆಳೆ ಮಾಡಿದ್ರು ಕೂಡ ಅವನಿಗೆ ಕೊಡುವಂಥ ಒಂದು ಅವಕಾಶ ಇತ್ತು. ಜಂಟಿ ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್ ಮತ್ತು JDS ಇದ್ದು, ಆ ಸಂದರ್ಭದಲ್ಲಿ ಅದು ಅನುಷ್ಠಾನಕ್ಕೆ ಬಂತು. ಬಿಜೆಪಿಯವರು ಬಂದ ಮೇಲೆ ಈ ಪ್ಯಾಕೇಜ್ ಅನ್ನು ಯಾಕೆ ನಿಲ್ಲಿಸಿದ್ರಿ? ಕರಾವಳಿ ಪ್ಯಾಕೇಜ್ ಭತ್ತದ ಕರಾವಳಿ ಪ್ಯಾಕೇಜ್ ಅನ್ನು ಯಾಕೆ ನಿಲ್ಲಿಸಿದ್ರಿ? ಇದನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಇವತ್ತು ನಮಗಿಲ್ಲಿ ಉತ್ಪಾದನಾ ವೆಚ್ಚನೇ ಜಾಸ್ತಿ ಇದೆ ನಮ್ಮಲ್ಲಿ, ಮತ್ತೆ ಜಾಸ್ತಿ ಮಳೆ ಬರೋದ್ರಿಂದ ಮಣ್ಣಿನ ಫರ್ಟಿಲಿಟಿ ಹೋಗುತ್ತೆ. ಆ ಆಧಾರದಲ್ಲಿ ನಮಗೆ ವಿಶೇಷ ಪ್ಯಾಕೇಜ್ ಬೇಕು ಅಂತ ನಾವು ಹೋರಾಟ ಮಾಡಿ ಆ ಪ್ಯಾಕೇಜ್ ಬಂದಿತ್ತು. ಇವತ್ತು ಆಗ ನಿಜವಾದ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಈಗ ನಾವು ನಕಲಿಗಳು ಅಂತ ಹೇಳ್ತೀರಿ, ಅಲ್ಲ ಇನ್ನೊಂದ್ಸರಿ ನಿಮ್ಮಲ್ಲ ಅವರನ್ನು ಹೇಳಿದ್ದು ಅಂತ ಹೇಳ್ತೀವಿ, ಅಸಲಿ ಅಂತ ಹೇಳ್ತಾರೆ ನೀವು. ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನೋಭಾವ ಏನಿದೆ. ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಪಕ್ಷ ನಿಮ್ಮ ಪ್ರಧಾನಿಯನ್ನ ಸಪೋರ್ಟ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಬದುಕನ್ನು ಮೊದಲು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ, ಬದುಕು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಅದೇ ಕೊನೆಯದಾಗಿ ನಾನು ಕೇಳಿರುವಂಥದ್ದು, ಒಂದು ವೇಳೆ 27ರ ಬಂದ ಬಳಿಕ ಕೂಡ ಸರ್ಕಾರ ಸ್ಪಂದಿಸದೆ ಹೋದರೆ ನಿರಂತರ ಚಳವಳಿ, ಈ ಸರ್ಕಾರವನ್ನು ಕಿತ್ತೆಸೆಯವರೆಗೆ ಚಳವಳಿ ಮುಂದುವರಿಯುತ್ತದೆ. ಒಂದಂತೂ ಈ 27ರ ಒಂದು ಭಾರತ್ ಬಂದ್ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಭವಿಷ್ಯದ ದಿನದಲ್ಲಿ ಇತಿಹಾಸ ಮತ್ತೆ ಮರುಕಳಿಸುತ್ತೆ. ಈಗಾಗಲೇ ಪುಣಚಲರು ಹೇಳಿದಾಗೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ನಾವು ಒಮ್ಮೆ ಅವಲೋಕನ ಮಾಡಿದರೆ, ಆವತ್ತಿನ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ಫೂರ್ತಿಯ ಚಿಲುಮೆ ರೈತರು, ರೈತ ಚಳವಳಿ, ಅವರು ಆವತ್ತು ಮಾಡುವ ಹೋರಾಟ. ಈಗಲೂ ಕೂಡ ಅಷ್ಟೇ, ಭಾರತ ದೇಶವನ್ನು ಉಳಿಸ್ತಕ್ಕಂಥದ್ದು ರೈತರು. ಮತ್ತೆ ಈಗ ಈ ಕಾರ್ಪೊರೇಟ್ ದನಿಗಳು ಯಾರಿದ್ದಾರೆ ಅವರ ವಿರುದ್ಧ ಈ ರೈತರು ಏನು ಇವತ್ತು ಎದ್ದಿದ್ದಾರೆ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ, ಅವರು ಮತ್ತು ಕಾರ್ಮಿಕರು ಒಟ್ಟಾಗಿ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ದೇಶ ಉಳಿಸ್ತಕ್ಕಂಥ ಹೋರಾಟ. ಇದು ಕೇವಲ ರೈತರ ಪ್ರಶ್ನೆ ಅಲ್ಲ, ಇದು ದೇಶ ಉಳಿಸ್ತಕ್ಕಂಥ ಹೋರಾಟ. ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಿದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪುಣಚ ಅವರಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಜಿಲ್ಲಾ CITU ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.